ಕರಾವಳಿಗರ ಅಪೇಕ್ಷೆಯಂತೆ ಕನ್ನಡ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಯವರು ಶ್ರೀಯುತ ಸಿದ್ದರಾಮಯ್ಯರವರು ಅವರೇ ಖುದ್ದಾಗಿ ನೂತನ ಪ್ರಜಾಸೌಧ ಕಟ್ಟಡದ ಉದ್ಘಾಟನೆಯೊಂದಿಗೆ 8,000 ಜನರಿಗೆ ಓಡಿ RTCಯನ್ನು ಸೃಜಿಸಿರುವಂಥ RTCಯನ್ನು ವಿತರಣೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಬಂದಿರುತ್ತಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನ ಮತ್ತು ಮುಕ್ತ ಅವಕಾಶಗಳನ್ನು ಒದಗಿಸುವುದೇ ನಿಜವಾದ ಪ್ರಜಾಪ್ರಭುತ್ವ ಎನ್ನುವಂಥ ತತ್ವವನ್ನು ಇಟ್ಕೊಂಡು ಸಾಗಿಸುವಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರಾವಳಿಯ ಸಮಸ್ತ ಜನತೆಯ ಪರವಾಗಿ ಅವರನ್ನು ಅತ್ಯಂತ ಗೌರವ ಮತ್ತು ಅಭಿಮಾನದಿಂದ ಸ್ವಾಗತಿಸ್ತೇನೆ. ಈ ನೂತನ ಶಿಲಾನ್ಯಾಸವನ್ನು ಮಾಡಿರುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು. ಹಾಗೆಯೇ ಹಳೆಯ ಕಟ್ಟಡದ ಹೆರಿಟೇಜ್ ಬಿಲ್ಡಿಂಗ್ ಆಗಿ ಅದನ್ನು ಕೂಡ ಇವತ್ತು ಶಿಲಾನ್ಯಾಸ ಮಾಡಲಾಗಿದೆ. ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರನ್ನು ಕರಾವಳಿಯ ನಮ್ಮೆಲ್ಲರ ಅಭಿಮಾನದ ದ್ಯೋತಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ವಿಧಾನಸಭಾ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಗೌರವಿಸಿ ಅಭಿನಂದಿಸಿಕೊಂಡಿದ್ದಾರೆ. ನಿಮ್ಮ ಚಪ್ಪಾಳೆಯ ಅಭಿನಂದನೆ ಜೊತೆಯಾಗಲಿ. ಅಧ್ಯಕ್ಷ ಪೀಠವನ್ನು ಅಲಂಕರಿಸುವ ಮೂಲಕ ನಮ್ಮ ಜಿಲ್ಲೆಗೆ ಗೌರವವನ್ನು ತಂದವರು, ಸದಾ ಜನರ ನಡುವೆ ಇರುವ, ಪಕ್ಷಾತೀತವಾಗಿ ಎಲ್ಲರೊಂದಿಗೂ ಬೆರೆಯುವಂಥ, ತಕ್ಷಣ ಸ್ಪಂದಿಸುವಂಥ ಸರಳ ವ್ಯಕ್ತಿತ್ವದ ಶ್ರೀಯುತ UT ಖಾದರ್ ಫರೀದ್ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಕೊಟ್ಟಿರುವಂಥ ಎಲ್ಲ ರೀತಿಯಲ್ಲೂ ನಮಗೆ ಹಿಂಬಾಲಿಸುವಂಥ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ನಡೆಸಿಕೊಡುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತೇನೆ. ಕೆಲಸಗಳನ್ನು ಪ್ರಾರಂಭ ಮಾಡಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ಸಾವಿರಾರು ಜನರಿಗೆ RTCಯನ್ನು ಕೊಟ್ಟು ಮಾಡಬೇಕು ಅಂತ ಒಂದು ಗುರಿಯನ್ನು ಕೊಟ್ಟು ಅದಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿರುವಂಥ ಸನ್ಮಾನ್ಯ ಕಂದಾಯ ಸಚಿವರು ಶ್ರೀ ಕೃಷ್ಣ ಬೈರೇಗೌಡರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀ ವೇದವ್ಯಾಸ್ ಕಾಮತ್ ಅವರನ್ನು, ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂಥ ಛಲದವರಾದಂಥವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇದು ಮತ್ತು ಇಂಡೋರ್ ಸ್ಟೇಡಿಯಂನ ಇಲಾಖೆಯ ಉಸ್ತುವಾರಿಯನ್ನು ವಹಿಸುವಂಥ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಶ್ರೀ ಸುರೇಶ್ BS ಅವರನ್ನು ಕರಾವಳಿ ಎಲ್ಲ ಜನರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ನಸೀರ್ ಅಹಮದ್ ಸಾಹೇಬರು ನಮ್ಮೊಂದಿಗಿದ್ದಾರೆ, ಅವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರುವಂಥ, ಕಡಿಮೆ ಅವಧಿಯಲ್ಲಿ ಎಲ್ಲರ ಮನದಲ್ಲಿ ಗೆಲ್ಲಿರುವಂಥ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಔಟ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ಎಲ್ಲ ರೀತಿಯಲ್ಲೂ ಮುತುವರ್ಜಿ ವಹಿಸಿ ಕೆಲಸ ಮಾಡುವಂಥ ನಮ್ಮ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಜನರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರಾಗಿರುವಂಥ ಶ್ರೀಯುತ ಐವನ್ ಡಿಸೋಸ ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ವಿಧಾನ ಪರಿಷತ್ನ ಇನ್ನೋರ್ವ ಸದಸ್ಯರು ಮಾನ್ಯ ಶಾಸಕರಾದಂಥ ಶ್ರೀ ಮಂಜುನಾಥ್ ಭಂಡಾರಿ ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ರೀ ತಾರನಾಥ್ ಗಟ್ಟಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಶ್ರೀ ಜೋಕಿಮ್ ಸ್ಟಾನ್ಲಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ
ಅಧ್ಯಕ್ಷರು ಶ್ರೀ ಉಮರ್ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷತೆ ಆದಂಥ ಶ್ರೀಮತಿ ಮಮತಾ ಗಟ್ಟಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಸದಾಶಿವ ಉಳ್ಳಾಲ್ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅಂತ ಅದನ್ನು ಮೊದಲ ಹೆಜ್ಜೆಯನ್ನು ಇಟ್ಟಿರುವಂಥ ವಿಶೇಷ ಅತಿಥಿಗಳಾಗಿ ಬಂದಿರುವಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ರಮನಾಥ್ ರೈ ಅವರನ್ನ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಇದೆಲ್ಲದಕ್ಕೂ ನಮಗೆ ಬರುವಂಥ ಎಲ್ಲ ತಡೆಗಳನ್ನು ನೀಗಿಸಿ ಇದು ಕಾರ್ಯರೂಪಕ್ಕೆ ಬರಲಿಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಯಾದಂಥ ಶ್ರೀ ಎಲ್ ಕೆ ಅತೀಕ್ ಸಾಹೇಬರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಅಧಿಕಾರಿಗಳಿಗೂ ಮಾರ್ಗದರ್ಶನ ನೀಡಿ ಕ್ರಿಯಾಶೀಲ ಸರ್ಕಾರಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂಥ ಮಾಜಿ ಸಚಿವರು ಅಭಯ್ ಚಂದ್ರ ಜೈನ್ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಸದಾನಂದ್ ಮಾವಜಿ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರಮಿಕರ ಬೆವರಿನ ಬೆಲೆಯನ್ನು ಹಣದಿಂದ ಸರಿಗಟ್ಟುವುದು ಖಂಡಿತ ಸಾಧ್ಯವಿಲ್ಲ. ಇಲ್ಲಿ ಉಪಸ್ಥಿತರಿರುವ ಮತ್ತು ಕಾರ್ಯನಿಮಿತ್ತ ಬೇರೆಡೆ ಇರುವ ಆ ಎಲ್ಲ ಕಾರ್ಮಿಕ ವರ್ಗದವರಿಗಾಗಿ ನಮ್ಮ ಆತ್ಮೀಯ ಸ್ವಾಗತ ನಿಮ್ಮೆಲ್ಲರ ಚಪ್ಪಾಳೆಯ ಸಾಂಗತ್ಯದಲ್ಲಿ. ಅರಿವು ಅನುಭವ ಇರಬೇಕಂತೆ ಚೀನಾ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಅವರು ಹೇಳಿದ್ದು. ಈ ಅಮೃತ ಕ್ಷಣದ ಪ್ರಸ್ತಾವನೆಯ ಮಾತುಗಳನ್ನು ಆಡುವಂತೆ ಕರಾವಳಿಯ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇರಿಸಿಕೊಂಡು ಎಲ್ಲ ವಿಧದ ಸಹಕಾರ ಪ್ರೋತ್ಸಾಹ ಮತ್ತು ಸಾಂಗತ್ಯವನ್ನು ಒದಗಿಸುತ್ತಿರುವ ನಮ್ಮೆಲ್ಲರ ಮೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಇವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಇವತ್ತು ನಿಜವಾಗ್ಲೂ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಷ್ಟೊಂದು ಸುಂದರವಾದಂಥ ಜಿಲ್ಲಾ ಕಚೇರಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜನರಿಗೆ ಸಮರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯ ದಿನ. ಇವತ್ತು ವಿಶೇಷತೆ ಏನಂತ ಹೇಳಿದ್ರೆ ಇದಕ್ಕೆ ಶಂಕುಸ್ಥಾಪನೆಯನ್ನು ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ನಡೆದಿದ್ದು 21ನೇ ತಾರೀಕು ಏಪ್ರಿಲ್ 2016. ಅಂದಿನ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬಂದು ಈ ಒಂದು ಕಚೇರಿಗೆ ಶಂಕುಸ್ಥಾಪನೆಯನ್ನು ಹಾಕಿದ್ದು. ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಿನ ಅಂದಾಜು ವೆಚ್ಚ ಅಂತ ಇದ್ದಂಥ ಒಂದು ಯೋಜನೆ. ಈ ಒಂದು ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಸುಂದರವಾದಂಥ ಒಂದು ಜಾಗ ಇದು. ಇಡೀ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳ ಸಿಗಬೇಕಾದ್ರೆ ಇದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅಂದಿನ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ರಮನಾಥ್ ರೈ ಅವರನ್ನ ಸ್ಮರಿಸಬೇಕಾಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಅವರಿದ್ರೆ ಇದರಿಂದ ಬಿದ್ದವರು ಇದಾಗಲೇಬೇಕು ಅಂತ ಹೇಳಿ ಈ ಒಂದು ಜಾಗವನ್ನು ಕೊಡಿಸಿ, ಯಾಕಂದ್ರೆ ಅರಣ್ಯ ಇಲಾಖೆಯಿಂದ ಒಂದು ಸೆಂಟ್ ತಗೊಳ್ಳೋದು ಕೂಡ ಎಷ್ಟು ಕಷ್ಟ ಪಡಬೇಕಾಗ್ತದೆ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿದೆ. ಆದ್ರಿಂದ ಈ 5 ಎಕರೆ 5.89 ಎಕರೆ ಇದನ್ನ ಬಿಡುಗಡೆಗೊಳಿಸಿ ಅವರು ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಕೊಟ್ಟು ಈ ಒಂದು ಭವ್ಯವಾದಂಥ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಕಾಕತಾಳಿ ಏನಂತ ಹೇಳಿದ್ರೆ ಅಂದು ಸಿದ್ದರಾಮಯ್ಯನವರೇ ಶಂಕುಸ್ಥಾಪನೆ ಹಾಕಿದ್ರು, ಅಂದಿನ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ಹಾಕಿದ್ರು, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಇವತ್ತಿನ ದಿವಸ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಅಪರೂಪದ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಕಂಡಿರ್ತಕ್ಕಂಥ ಕನಸು ಇವತ್ತು ಬಹುಶಃ ಈ ಒಂದು ನಗರಕ್ಕೇನೆ ಒಂದು
ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಒಂದು ಐಕಾನಿಕ್ ಬಿಲ್ಡಿಂಗ್ ಅನ್ನ ಇವತ್ತು ಶಾಶ್ವತವಾದಂಥ ಒಂದು ನೆನಪಲ್ಲಿ ಇರ್ತಕ್ಕಂಥ ಉಳಿಯುವಂಥ ಒಂದು ಕೆಲಸ ಇವತ್ತು ನಡೆದಿದೆ. ಆ ಒಂದು ಏನು ಸುಮಾರು ಈ ಕಾಮಗಾರಿ ಮುಕ್ತಾಯ ಆಗೋದಕ್ಕೆ ಸುಮಾರು ವರ್ಷಗಳಾಯಿತು, ಆದರೆ ಇವತ್ತು ಮುಕ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಬೈರತಿ ಸುರೇಶ್ ಅವ್ರಿಗೂ ಕೂಡ ನನ್ನ ಧನ್ಯವಾದ ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಒಂದು ಮುಕ್ತಾಯ ಏನು ಕಟ್ಟಡ ನಿರ್ಮಾಣ ಆಗಿ ನಿಂತುಬಿಟ್ಟಿತ್ತು ಮತ್ತು ಕೆಲಸ ಯಾವುದು ಪ್ರಗತಿ ಆಗ್ತಾ ಇರಲಿಲ್ಲ. ನಮಗೆ ಹಣಕಾಸಿನ ಒಂದು ಏನು ಲಭ್ಯತೆ ಒಂದು ಸುಮಾರು 25-30 ಕೋಟಿ ಬೇಕು ಅಂತ ಹೇಳಿದ್ರು. ಅವಾಗ ಕಂದಾಯ ಸಚಿವರು ನಾವು ಬೈರತಿ ಸುರೇಶ್ ಅವರ ಹತ್ರ ಕೇಳಿಕೊಂಡು ಅವರು ಕೂಡ ಅದಕ್ಕೆ ಒಪ್ಕೊಂಡು ಮತ್ತು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಏನು ಇದಕ್ಕೆ ಹಣವನ್ನು ಒದಗಿಸಿ ಇವತ್ತು ಈ ಕಟ್ಟಡ ಇವತ್ತು ಜನರಿಗೆ ಉಪಯೋಗಕ್ಕೆ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಾನು ಯಾರನ್ನು ಕೂಡ ಇಲ್ಲಿಯ ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಶಾಸಕರು, ಸ್ಥಳೀಯ ನಗರ ಪಾಲಿಕೆ ಎಲ್ಲ ನಮ್ಮ ಸ್ಪೀಕರ್ ಅವರು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಇವತ್ತು ಆಗಿದೆ. ಬಹಳ ಸಂತೋಷ. ಇದರಲ್ಲಿ ಸುಮಾರು 32 ಇಲಾಖೆಗಳು ಇಲ್ಲಿಗೆ ಈಗಾಗಲೇ ಶಿಫ್ಟ್ ಆಗೋದಕ್ಕೆ, ಸ್ಥಳಾಂತರ ಆಗೋದಕ್ಕೆ ತೀರ್ಮಾನ ಆಗಿದೆ. ಈಗಾಗಲೇ ಕೆಲವು ಇಲಾಖೆಗಳು ಇಲ್ಲಿಗೆ ಬಂದಾಗಿದೆ. ಇನ್ನು ಉಳಿದ ಇಲಾಖೆಗಳು ಕೂಡ ಇಲ್ಲಿಗೆ ಬಂದು ನಮ್ಮ ಜನರಿಗೆ ಖಂಡಿತವಾಗಿಯೂ ಒಳ್ಳೆಯ ಸೇವೆ ನೀಡತಕ್ಕಂಥದ್ದಕ್ಕೆ ಇದು ಈ ಒಂದು ಐಕಾನಿಕ್ ಜಿಲ್ಲಾ ಕಚೇರಿ ಇವತ್ತು ಇಡೀ ಜಿಲ್ಲೆಗೆ ಸಮರ್ಪಣೆ ಆಗ್ತಾ ಇದೆ. ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಜನಪರ ಕೆಲಸಗಳು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಕಂದಾಯ ಇಲಾಖೆ ಅದರ ಬಗ್ಗೆ ಹೆಚ್ಚು ನಮ್ಮ ಕೃಷ್ಣ ಬೈರೇಗೌಡರು ಮಾತಾಡ್ತಾರೆ. ಆದರೆ ಇವತ್ತು ಒಂದು ದಾಖಲೆ ಪ್ರಮಾಣದಲ್ಲಿ ಇಡೀ ರಾಜ್ಯಕ್ಕೇನೆ ಅತಿ ಹೆಚ್ಚು ಇವತ್ತೇನು ಅವರ ಒಂದು ಅಭಿಯಾನವನ್ನ, ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಅವರಿಗೆ RTCಗಳು ಸಿಗಬೇಕು, ಪಹಣಿಗಳು ಸಿಗಬೇಕು, ಅನೇಕ ಜನರಿಗೆ ಸರ್ವೆ ಆಗದೆ ಇರತಕ್ಕಂಥದ್ದು, ಏನು ಕೋಡಿ ಆಗದೆ ಇರತಕ್ಕಂಥದ್ದು ಎಲ್ಲವನ್ನು ಕೂಡ ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಆಂದೋಲನಾತ್ಮಕವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಕಡೆ ಇವತ್ತು ಈ ಕಾರ್ಯಕ್ರಮ ಜಾರಿಯಾಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇವತ್ತು ನಾವು 8,500 ಜನರಿಗೆ ಈ ಒಂದು ಪಹಣಿ ಕೊಡ್ತಕ್ಕಂಥ ಒಂದು ದಾಖಲೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಇದು ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ ನಮ್ಮ ಕಂದಾಯ ಇಲಾಖೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ನನ್ನ ವಿಶೇಷ ಅಭಿನಂದನೆ. ಇದು ನಿಜವಾಗ್ಲೂ ಜನಪರವಾದಂಥ ಜನಸ್ನೇಹಿ ಆಡಳಿತ. ನಮ್ಮ ಗ್ಯಾರಂಟಿ ಯೋಜನೆಗಳೇ ಇರ್ಬೋದು, ಈ RTC ಕೊಡುವಂಥದ್ದೇ ಇರ್ಬೋದು, ಯಾವುದೇ ಇಂಥ ಕಾರ್ಯಕ್ರಮ ಹಿಂದೆ ಇದೇ ಜಿಲ್ಲೆಯಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಏನೋ ಜನರಿಗೆ ಭೂಮಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಮುಂಚೂಣಿಯಲ್ಲಿ ಅನೇಕ ಜನರಿಗೆ ಅಂದಿನ ದೇವರಾಜ ಅರಸು, ತದನಂತರ ನಮ್ಮ ತಂದೆ ಆರ್ಗೊಂಡವರು ಮುಖ್ಯಮಂತ್ರಿ ಆಗಿದ್ದಾಗ ಇದು ಲಾಗುವಾಗಿ ಅನೇಕ ಜನರಿಗೆ ಅವತ್ತು ಈ ಒಂದು ಭೂಮಿಯನ್ನು ಸಿಕ್ಕುವಂತ, ಬಡ ಜನರಿಗೆ ಭೂಮಿ ಸಿಗ್ತಕ್ಕಂಥ ಅವಕಾಶ ಆಯಿತು. 94CC 94C ಅಡಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಯ ಜನರಿಗೆ ಅವರಿಗೆ ಹಕ್ಕನ್ನು ಕೊಡುವಂಥದ್ದಾಯಿತು. ಮತ್ತು ಇವತ್ತು ಈ RTC ಕೊಡುವಂಥ ಕಾರ್ಯಕ್ರಮ ಇದು ನಿಜವಾಗ್ಲೂ ಒಂದು ಜನಪರ ಆಡಳಿತಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಒಂದು ಪ್ರಮುಖ ಜಿಲ್ಲೆ ಇದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಮುಂದೆ ಇರುವಂಥದ್ದು ಮತ್ತು ಪ್ರಜ್ಞಾವಂತರಿರ್ತಕ್ಕಂಥ ಒಂದು ಜಿಲ್ಲೆ ಇದು. ಅದರಲ್ಲೂ ಕೂಡ ಸುಂದರವಾದಂಥ ಪರಿಸರ ಮತ್ತು ಇಲ್ಲಿರುವಂಥ ಒಂದು ರಮಣೀಯವಾದಂಥ ಕಡಲು ಕಿನಾರೆಗಳು ಎಲ್ಲ ನೋಡಿದ್ರೆ ಇಷ್ಟು ಸುಂದರ ನಗರ ಇದು, ಸುಂದರ ಜಿಲ್ಲೆ ಇದು. ಇಲ್ಲಿ ನಾವು ಇದನ್ನ ನಮ್ಮ ಕೆಲಸ ಕಾರ್ಯಗಳು ನಾವು ಮಾಡಿದಾಗ ಜನರ ಒಂದು ಬೆಂಬಲದಿಂದನೇ, ಜನರ ಸಹಕಾರದಿಂದನೇ ಮಾಡಕ್ಕೆ ಸಾಧ್ಯ ಆಗುತ್ತೆ ಹೊರತು ಇಲ್ಲದ್ರೆ ಆಗೋದಿಲ್ಲ. ಈ ಒಂದು ಸುಂದರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತಾ ಇದ್ದೀವಿ. ಅದು ಎಲ್ಲ ಇಲಾಖೆಗಳಲ್ಲಿ, ಅದು ನಗರಾಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಮಹಾನಗರ ಪಾಲಿಕೆಗೆ ಕೂಡ ಹಣ ಕೊಡ್ತಾ ಇದ್ದೀವಿ, ಬೇರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಹಣ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆಯಿಂದ 487 ಕೊಟ್ಟಿದ್ದೇವೆ. RDPR 373 ಕೋಟಿ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ. ಸಣ್ಣ ನೀರಾವರಿಯಿಂದ ಸುಮಾರು 268
ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಈ ರೀತಿ ಕೆಲಸಗಳಾಗಿದೆ. ಈ ವರ್ಷ ನಾನು ಹೆಚ್ಚು ಸಮಯ ತಗೊಳ್ಳಲು ಮುಗಿಸ್ತೀನಿ ಬೇಗ. ಈ ವರ್ಷ ಆಯುರ್ವೇದದಲ್ಲಿ ಆರೋಗ್ಯ ಇಲಾಖೆಯಿಂದ ದಕ್ಷಿಣ ಕನ್ನಡಕ್ಕೆ ದೊಡ್ಡ ಕೊಡುಗೆ. ಒಂದೇನಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಮಾಡ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನ ಮಾನ್ಯ ಸಿದ್ದರಾಮಯ್ಯ ತೆಗೆದುಕೊಂಡು ಇವತ್ತು ಅದನ್ನು ಅವನು ಅನುಮೋದನೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ನಾವು ಆ ವೈದ್ಯಕೀಯ ಕಾಲೇಜ್ ಬರ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅಂತ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಹೊಸ OPD ಬ್ಲಾಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ 70 ಕೋಟಿ ರೂಪಾಯಿಯನ್ನ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ. ಇನ್ನು ಹಲವಾರು ಹೇಳಬೇಕಾಗಿರೋ ಬೇಕಾದಷ್ಟಿದೆ, ಅದು ಮುಖ್ಯಮಂತ್ರಿಯವರೇ ಮಾತಾಡ್ತಾರೆ. ನಾವಿವತ್ತು ಎಲ್ಲರನ್ನು ಕೂಡ ಸೇರಿಸಿ ಅಭಿವೃದ್ಧಿಯಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು, ರಾಜಕೀಯ ಏನೇ ಇರಲಿ, ಆದರೆ ಜನರಿಗೆ ಜನಪರವಾದಂಥ ಕೆಲಸಗಳಾಗ್ತಕ್ಕಂಥದ್ದಕ್ಕೆ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ನಾವು ಕೆಲಸ ಮಾಡ್ತೇವೆ ಹೊರತು ಯಾರನ್ನು ಕೂಡ ನಾವು ರಕ್ಷಿಸ್ತಕ್ಕಂಥದ್ದಾಗಲಿ, ಯಾರನ್ನು ಕೂಡ ದ್ವೇಷಿಸ್ತಕ್ಕಂಥದ್ದಾಗಲಿ, ಯಾರ ಒಂದು ಸಂಘಟನೆ ಪರ ಇನ್ನೊಂದು ಸಂಘಟನೆ ವಿರೋಧ ಅಂತ ಇಲ್ವೇ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇರುವಂಥದ್ದು ನ್ಯಾಯದ ಪರ ಇದ್ದೇವೆ ಹೊರತು ಅನ್ಯಾಯದ ಪರ ನಾವು ನಿಲ್ಲೋದಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಜನರಿಗೆ ಶಾಂತಿ ನೆಮ್ಮದಿ ಬೇಕು. ಯಾರು ಪ್ರಚೋದನೆ ಮಾಡ್ತಾರೆ ಅಂಥವ್ರಿಗೆ ಅವಕಾಶಗಳು, ನಾವು ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ತಕ್ಕಂಥ ಅನಿವಾರ್ಯ ಆಗ್ತದೆ. ಅದನ್ನು ನಾವು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕಷ್ಟ ಸಂಕಷ್ಟ ತೊಂದರೆ ಆಗ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಆಗುತ್ತೆ ಹೊರತು ಬಡಪಾಯಿಗರಿಗಾಗ್ತದೆ ಹೊರತು, ಯಾರು ಕಷ್ಟವಿದ್ದರೆ ಅವ್ರು ಮಾತ್ರ ಆಗ್ತದೆ ಹೊರತು ಯಾರ ಶ್ರೀಮಂತರ ಮಕ್ಕಳಿಗೆ ಏನೂ ಆಗೋದಿಲ್ಲ, ಯಾವ ದೊಡ್ಡ ಕುಟುಂಬದವ್ರಿಗೆ ಏನೂ ಆಗೋದಿಲ್ಲ, ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದವ್ರಿಗೆ ಏನೂ ಆಗೋದಿಲ್ಲ. ಯಾರು ಬದುಕದಲ್ಲಿ ಹೋರಾಟ ಅವರಿಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಸೇರೋಣ, ಎಲ್ಲ ಪಕ್ಷದವ್ರು ಸೇರೋಣ, ಎಲ್ಲ ಸಂಘಟನೆಯವರು ಸೇರೋಣ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಇದನ್ನು ಹೇಗೆ ಬಗೆಹರಿಸಬೇಕು? ಇವತ್ತು ನಮ್ಮ ಈ ಜಿಲ್ಲೆಯಲ್ಲಿ ಅದೊಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿಯವರು ಇಲ್ಲಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತು ನಾವು ಇದನ್ನ ಮತ್ತು ಸಾಮರಸ್ಯವನ್ನ, ಶಾಂತಿ ನೆಮ್ಮದಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ವಿಷಯ ಇದೆ. ಹೀಗಾಗಿ ಅನೇಕ ಘಟನೆಗಳು ನಡೆದಿದೆ. ಅದನ್ನು ನಾವು ಹಿತಶ್ರೀ ಆಡಬೇಕು, ಅದು ಒಂದು ಕಂಟ್ರೋಲ್ ತಗೊಳ್ಬೇಕು. ಮತ್ತು ಯಾರು ಇದರಲ್ಲಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ರಾಜಕೀಯ ಮುಖಂಡರುಗಳು ನಾವು ಯಾವುದೇ ಸಿದ್ಧಾಂತ ಪಕ್ಷ ಯಾವುದೇ ಸೇರಿರಲಿ, ಆದರೆ ನಮ್ಮ ಕೊನೆಯ ಉದ್ದೇಶ ಏನಂತ ಹೇಳಿದ್ರೆ ಜನರ ಬದುಕನ್ನು ಹಸನ ಮಾಡ್ತಕ್ಕಂಥದ್ದು, ಜನರಿಗೆ ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಪ್ರೀತಿ ವಿಶ್ವಾಸವನ್ನು ಬೆಳೆಸ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದಕ್ಕೆ ತಯಾರಾಗಬೇಕಾದ್ರೆ ಇಡೀ ದೇಶ ಒಂದಾಗಬೇಕೆ ಹೊರತು ನಾವು ದೇಶವನ್ನು ಇಬ್ಬಾಗ ಮಾಡಿ ಅಥವಾ ದೇಶವನ್ನು ಹೊಡೆದು ನಾವು ಪಾಕಿಸ್ತಾನ ಎದುರಿಸೋಕ್ಕಾಗೋದಿಲ್ಲ. ನಾವು ಒಂದಾಗಿ ನಿಂತ್ಕೊಂಡು ಎದುರಿಸ್ತಾ ಇದ್ದೀವಿ, ಅದನ್ನು ಎದುರಿಸೋಣ. ನಾವು ಈ ಭಾರತ ದೇಶ ವಿಶ್ವದಲ್ಲೇ ಒಂದು ಇದಕ್ಕೆ ಆದಂಥ ಪ್ರತ್ಯೇಕವಾದಂಥ ಮಾನ್ಯತೆ ಗೌರವ ಇದೆ. ಇದೊಂದು ಪ್ರಜಾಪ್ರಭುತ್ವ ಇರುವಂಥ ದೇಶ, ನಮ್ಮ ಸಂವಿಧಾನ ಇರುವಂಥ ದೇಶ ಮತ್ತು ಎಲ್ಲರಿಗೂ ಕೂಡ ಅವಕಾಶ ಕೊಡುವಂಥ ದೇಶ ಇದು. ಧರ್ಮ ನೋಡೋದಿಲ್ಲ, ಭಾಷೆ ನೋಡೋದಿಲ್ಲ, ಜಾತಿ ನೋಡೋದಿಲ್ಲ ಮತ್ತು ಸೈದ್ಧಾಂತಿಕವಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ಒಂದಾಗಿರುವಂತಹ ಒಂದು ಬುನಾದಿ ಮೇಲೆ ಈ ದೇಶ ನಿರ್ಮಾಣ ಆಗಿದೆ. ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಹೆಚ್ಚು ಭಾಷಣ ಮಾಡ್ದೇನೆ ಆ ರೀತಿಯಾಗಿ ನಾವು ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ನಾನು ಕೂಡ ಖಂಡಿತವಾಗಿಯೂ ಉಸ್ತುವಾರಿ ಸಚಿವನಾಗಿ ಏನು ಸಾಧ್ಯ ಆಗುತ್ತೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಯತ್ನ ಇರುತ್ತೆ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರೂ ಕೂಡ ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಸ್ನೇಹಿತರೆ, ಸತ್ಯ ಮತ್ತು ಸೌಂದರ್ಯ ಬದುಕಿನ ಮಹತ್ವದ ಸಂಗತಿಗಳು. ಮೊದಲನೇದು ಯೋಚಿಸುವ ಮನಸ್ಸಲ್ಲಿದ್ರೆ, ಎರಡನೇದು ಪ್ರೀತಿಸುವ ಹೃದಯದಲ್ಲಿರುತ್ತಂತೆ. ಪ್ರಬುದ್ಧವಾದನಿಸುವ ಪಕ್ಷಾತೀತ ನಾಯಕ, ಯೋಗ್ಯತೆಯನ್ನು ಗುರುತಿಸಿ ಒಲಿದು ಬಂದ ರಾಜ್ಯ ವಿಧಾನಸಭಾ ಅಧ್ಯಕ್ಷತೆಯ ಪೀಠ ಮತ್ತೀಗ ಭಾರತ ಸರ್ಕಾರದ ಸಭಾಪತಿಗಳ ಸಮಿತಿಯಲ್ಲಿ ಗೌರವದ ಸ್ಥಾನವನ್ನು ಪಡೆದು ಈ ನೆಲದ ಪೆರ್ಮೆಯನ್ನು ಇನ್ನಷ್ಟು ಹೆಚ್ಚಿಸಿರುವ ನಮ್ಮೆಲ್ಲರ ಮೆಚ್ಚಿನ ನಾಯಕ ಶ್ರೀ UT ಖಾದರ್ ಫರೀದ್ ಅವರ ಮಾತುಗಳಿಗಾಗಿ ವಿನಂತಿ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇದನ್ನು ಸನ್ಮಾನ್ಯ ರಮಣತ್ರಯವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವನಾಗಿ ಬಹುಶಃ ನಾನು ಇವತ್ತು ಇಲ್ಲಿದ್ದೇನೆ. ಇದೀಗ ಉದ್ಘಾಟನೆ ಆಗುವಾಗ
ಸಭಾಧ್ಯಕ್ಷನಾಗಿ ನನ್ನ ಊರಿನಲ್ಲಿ ಬಂದು ನಾವು ಕೂತ್ಕೊಳಿಸಿದ್ದನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ಅತ್ಯಂತ ಸಂತೋಷ ನಾನು ಇದರಲ್ಲಿ ಪಾಲ್ಗೊಂಡು. ನಾನು ಇವತ್ತು ಯಾಕಂತ ಹೇಳಿದ್ರೆ ಕಂದಾಯ ಸಚಿವರಿಗೆ ಮಾತಾಡಲಿಕ್ಕಿದ್ದಾರೆ, ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಎರಡೇ ವಿಚಾರ ನಾನು ಹೇಳುವಂಥದ್ದು. ಇವತ್ತಿನ ಈ ಒಂದು ಪ್ರಜಾಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಬರೀ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ನಾವು ಇದು ಉದ್ಘಾಟನೆ ಮಾಡೋದು ಮಾತ್ರ ಅಲ್ಲ. ಇವತ್ತಿನ ಈ ಕಾರ್ಯಕ್ರಮ ಆಧುನಿಕ ಮಂಗಳೂರು ಮತ್ತು ನವಮಂಗಳೂರಿನ ಅಭಿವೃದ್ಧಿಗೆ ತೆರೆದಂತ ಹೆಬ್ಬಾಗಿಲು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತಿನಿಂದ ಪ್ರಾರಂಭ ಆಗುವಂತ ಎಲ್ಲ ಕೆಲಸಗಳು ಕೂಡ ಮಂಗಳೂರು ನಗರ ಮತ್ತು ಕರಾವಳಿ ಜಿಲ್ಲೆ ಮುಂದಿನ 30, 40, 50 ವರ್ಷಗಳು ಹೇಗೆ ಇರಬೇಕಾ ಅದಕ್ಕೆ ಅನುಗುಣವಾಗಿ ಬಹುಶಃ ತಮ್ಮ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮತ್ತು ಯೋಚನೆ ಮಾಡುವ ಮುಖಾಂತರ ಅದನ್ನು ಅನುಷ್ಠಾನ ತರಲಿಕ್ಕುವಂತಹ ಮಾಡುವಂತಹ ದೊಡ್ಡ ಮಟ್ಟದ ಆ ಒಂದು ಆಡಳಿತ ಸೌಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಯಾವ ರೀತಿ ಆಡಳಿತ ಇರಬೇಕಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ಜನರಿಗೆ ಕೂಡ ಸರಳವಾಗಿ, ಸ್ಪಷ್ಟವಾಗಿ, ವೇಗವಾಗಿ ತಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಡುವಂತ ಒಂದು ಪ್ರಜಾಸೌಧ ಇದು ಪರಿವರ್ತನೆ ಆಗ್ತದೆ. ಅದು ಆಗ್ಬೇಕಂತ ನಮ್ಮೆಲ್ಲರ ಆಶೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಆದ ಕಾರಣ ಜನಸಾಮಾನ್ಯರು ಇದು ಬಹುಶಃ ಬರೀ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿ ಸೌಧ ಮಾತ್ರ ಅಲ್ಲ, ಇದು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಕಡುಬಡವನ ಪ್ರೀತಿಯ ಒಂದು ಸೌಧವಾಗಿ ಪರಿವರ್ತನೆ ಮಾಡಿದ ಕೆಲಸ ಇಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಾವು ಜನಪ್ರತಿನಿಧಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿಗೆ ಕಟ್ಟ ಕಡೆ ಮತ್ತು ಯಾರು ಕಷ್ಟದಲ್ಲಿ ಬರ್ತಾರ ಅವನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೋದರತೆಯಿಂದ, ಅತ್ಯಂತ ಗೌರವದಿಂದ ಅವರನ್ನು ನೋಡಿಕೊಂಡು ಅವರ ಕೆಲಸ ಆಗೋ ಕೆಲಸ ಮಾಡಿ ಆಗದ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವನ ನೆಮ್ಮದಿಯಿಂದ ಗೇಟಿಂದ ಹೊರಗೆ ಕಳಿಸುವಂತ ಜವಾಬ್ದಾರಿ ಅದು ನಮ್ಮ ಮತ್ತು ಜನಪ್ರತಿನಿಧಿಗಳ ಸರ್ವರ ಜವಾಬ್ದಾರಿ ಆಗಿದೆ. ಆಗ ಮಾತ್ರ ಈ ಅದ್ಭುತವಾದ ಕಟ್ಟಡಕ್ಕೆ ನಿಜವಾಗ ಅರ್ಥ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆ ಕೆಲಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕ ಮಿತ್ರರು, ನಾವೆಲ್ಲ ಮಂತ್ರಿಗಳು ಸೇರಿಕೊಂಡು ಬಹುಶಃ ಅತ್ಯುತ್ತಮವಾದ ಆಡಳಿತ ಈ ಜಿಲ್ಲೆಯ ಜನತೆಗೆ ನಾವು ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನನ್ನ ಬಗ್ಗೆ ಬಯಸ್ತೇನೆ. ನಾನು ಇವತ್ತು ಮನೆ ಮುಖ್ಯಮಂತ್ರಿಗಳನ್ನು ಮತ್ತು ಇವತ್ತು ಬಹುಶಃ ಕಂದಾಯ ಸಚಿವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಭೂಮಿ ಅಂತ ಒಂದು ಯೋಜನೆ ಅದನ್ನು ಕೇಳುವಾಗ ನಮ್ಮ ಭೂಮಿ ಅಂತ ಮಾತ್ರ ಕೇಳ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ದೀರ್ಘವಾಗಿ ಜನಸಾಮಾನ್ಯ ಆಲೋಚನೆ ಮಾಡಿದಾಗ ಇದೊಂದು ಐತಿಹಾಸಿಕ ಮತ್ತು ಒಂದು ಅರ್ಥಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತು 72ರಲ್ಲಿ 74ರಲ್ಲಿ 75ರಲ್ಲಿ ಜನಸಾಮಾನ್ಯ ಒಂದೇ ಕಡೆ ಬಹುಶಃ ನನ್ನ ತಂದೆ ಕೂಡ ಶಾಸಕರಾಗಿದ್ದರು. ನಮ್ಮ ಕ್ಷೇತ್ರದಲ್ಲಿ 3 ಸೆನ್ಸ್ ಅಲ್ಲ, ಒಂದೊಂದು ಬಡವರಿಗೆ 1 ಎಕರೆ ಜಾಗ ಕೊಟ್ಟಿದ್ರು. ಕೆಲವರದ್ದು RTC ಆಗಿದೆ, ಕೆಲವರು ಬೇರೆ ಟೆಕ್ನಿಕಲ್ ಆಗಲಿಲ್ಲ. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ಮತ್ತು ಕರ್ನಾಟಕದ ಉದ್ದಗಲಕ್ಕೂ ಲಕ್ಷಾಂತರ ಜನರ ಕೈಯಲ್ಲಿ ಭೂಮಿ ಇತ್ತು, ಅವರ ಕೈಯಲ್ಲಿ RTC ಕೋಡಿ ಅಂತ ಇರಲಿಲ್ಲ. ಅದನ್ನು ಹಾಕ್ಬೇಕಾದ್ರೆ ಬಹಳ ಒಂದು ಕೋಡಿ ಮಾಡಬೇಕು, RTC ಮಾಡಬೇಕಂದ್ರೆ ಬಹಳ ಕಷ್ಟದ ಕೆಲಸ, ಒಂದು ಭಾವನೆ ಎಲ್ಲ ಜನರಲ್ಲಿ ಆದಾಗ ಆಗ್ತದೆ, ಇಲ್ಲದಾಗ ಇಲ್ಲ. ಅದು ಪಿಕ್ ಅಂಡ್ ಚೂಸ್ ಅಧಿಕಾರಿಗಳು ಮಾಡ್ತಾರೆ, ಇಲ್ಲದಂತ ಪರಿಸ್ಥಿತಿ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಬಹುಶಃ ಕಂದಾಯ ಸಚಿವರಾದ ದೇವೇಗೌಡರು ಈ ಒಂದು ಯೋಜನೆ ಮುಖಾಂತರ ಇವತ್ತು ಈ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯದ ಜನಸಾಮಾನ್ಯರು ಯಾರು ಕೂಡ ಜಾಗ ಇದ್ದುಕೊಂಡು ಅದನ್ನು ಜಾಗವನ್ನು ಅನುಭವಿಸುವ ಜೊತೆಯಲ್ಲಿ ಇದು ನನ್ನ ಸ್ವಂತ ಜಾಗ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಆಗಿರಲಿಲ್ಲ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 8,000 ಜನರಿಗೆ ಅವರ ಅರ್ಜಿಯನ್ನು ಸ್ವಯಂ ಪ್ರೇರಿತವಾಗಿ ಸ್ವೀಕರಿಸಿಕೊಂಡು, ಯಾರು ಕೂಡ ಕೊಡದೆ ಅವರಾಗೆ ಇಲಾಖೆ ಸ್ವೀಕರಿಸಿಕೊಂಡು ಅದನ್ನು ನೇರವಾಗಿ ಸರ್ವೆ ಮುಖಾಂತರ ಪೋಡಿ ಮಾಡಿ ಜನಸಾಮಾನ್ಯ ಮನೆಗಳಿಗೆ RTC ಮುಟ್ಟಿಸುವಂತ ಯೋಜನೆ ಇದು ನಿಜವಾಗಿಯೂ ಐತಿಹಾಸಿಕ ಮತ್ತು ಅಭೂತಪೂರ್ವದ ಕಾರ್ಯಕ್ರಮ ಅಂತ ಹೇಳಿಕೊಂಡು ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು RTC ಪಡೆಯುವಂತ 8,000ಕ್ಕಿಂತ ಅಧಿಕ ಕುಟುಂಬಸ್ಥರು ನನಗೆ ವಿಶ್ವಾಸ ಇದೆ, ಅವರ ಮಕ್ಕಳು ಮತ್ತು ಅವರ ತಂದೆ ತಾಯಿಯಂದರು ಮನೆಯಲ್ಲಿ ಕೂತ್ಕೊಂಡು ಇವತ್ತಿನಿಂದ ಇದು ನನ್ನ ಸ್ವಂತ ಜಾಗ ಅಂತ ಹೇಳುವಂತ ಹಕ್ಕು ಕೊಟ್ಟಿದ್ರೆ ಅದು ನಮ್ಮ ಭೂಮಿ ಯೋಜನೆ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಇಂಥ ಹಲವಾರು ಕಾರ್ಯಕ್ರಮ ಬೇರೆ ದಿನ ಮುಂದಿನ ದಿನ ಬರುವಂತ ಅವಕಾಶ ಇವತ್ತು ಆಗ್ಲಿ ಅಂತ ಕೂಡ ನಾನು ಕೇಳಿಕೊಳ್ಳುತ್ತಾ, ಅದರ ಜೊತೆಯಲ್ಲಿ ಬಹಳಷ್ಟು ಇತ್ತು. ಈಗಾಗಲೇ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರಾಗಿ ನಮ್ಮ ಐತಿಹಾಸಿಕವಾದ ಬಹುಶಃ ಇವತ್ತು ನಗರ ಸಚಿವ ಇಲಾಖೆ ಸಚಿವರಾಗಿ ಮುಖ್ಯಮಂತ್ರಿಗಳ ಸಹಕಾರ ಪಡೆದುಕೊಂಡು ಮಾದರಿಯಾದ ದೇಶದಲ್ಲೇ ಅತ್ಯುತ್ತಮವಾದ ಇಂಡೋರ್ ಸ್ಟೇಡಿಯಂ ಅನ್ನು ಕೂಡ ಇವತ್ತು ಮಂಗಳೂರು ನಗರಕ್ಕೆ ಇವತ್ತು ಸಿಕ್ಕುವಂತ ಅವಕಾಶ ಇವತ್ತು ಆಗಿದೆ. ಅದನ್ನು ಸ್ಟಾರ್ಟ್ ಮಾಡುವಾಗ ಸ್ಮಾರ್ಟ್ ಸಿಟಿಯ ಮಂತ್ರಿಯಾಗಿ ನಾನೇ ಬಹುಶಃ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಸ್ಯಾಂಕ್ಷನ್ ಮಾಡಿದೆ. ಮೊನ್ನೆ ಹೆಚ್ಚುವರಿ ಅನುದಾನ ಬೇಕಂತ ಹೇಳಿದಾಗ ನಗರ ಸಚಿವರು ತಕ್ಷಣ ಹೆಚ್ಚುವರಿ ಅನುದಾನ ಅದಕ್ಕೆ
ಬಿಡುಗಡೆ ಮಾಡಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಕಬಡ್ಡಿ ಮತ್ತು ಶಟಲ್ ಬ್ಯಾಡ್ಮಿಂಟನ್ನ ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಇವತ್ತು ಅಲ್ಲಿ ಆಗುವ ಮುಖಾಂತರ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಒಂದು ದೊಡ್ಡ ಮಟ್ಟದ ಅವಕಾಶ ಸಿಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದೇ ರೀತಿ ಹಲವಾರು ಬೇರೆ ಬೇರೆ ಈಗಾಗಲೇ ಆರೋಗ್ಯ ಸಚಿವರೇ ಇಲ್ಲಿ ಆಸ್ಪತ್ರೆಗೆ ಸಂಬಂಧ ಬೇರೆ ಬೇರೆ ನನ್ನ ಉಲ್ಲಾಸ ಕ್ಷೇತ್ರ ಜನರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆಲ್ಲ ನಮ್ಮ ಸಂಪುಟ ಸಚಿವರಿಗೆ ಅತಿಕ್ರಮದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನನ್ನ ಕ್ಷೇತ್ರಕ್ಕೆ ಸುಮಾರು ಬೇರೆ ಬೇರೆ 1,000ಕ್ಕಿಂತಲೂ ಅಧಿಕ ಕೋಟಿ ಹೆಚ್ಚು ಅನುದಾನ ಕೊಟ್ಟು ನವ ಉಲ್ಲಾಸವಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವೇನು ಯೋಜನೆ ಕೊಟ್ಟಿದ್ದೀರ ಅದನ್ನು ಸಮರ್ಪಕವಾಗಿ ನಾವು ಮುಂದಿನ ದಿನ ಅನುಷ್ಠಾನ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಾನು ಬಹುಶಃ ಇಡೀ ನಮ್ಮ ಕರಾವಳಿ ಜಿಲ್ಲೆಯ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಿಂದೆ ಕೂಡ ಕೇಳಿದ್ದೆವು. ನಮ್ಮ ಜನರ ದೊಡ್ಡ ಮಟ್ಟದ ಅಪೇಕ್ಷೆ ಇದೆ, ತುಳುನಾಡು ಜನರ ಅಪೇಕ್ಷೆ ಬಹುಶಃ ತುಳು ಭಾಷೆಯನ್ನು 2ನೇ ಭಾಷೆಗೆ ಪರಿವರ್ತನೆ ಮಾಡಲಿಕ್ಕೆ ಏನಿದೆ ಆಗಿದೆಯಾ ನಿಮ್ಮ ಎಲ್ಲ ಕೆಲ ಅವಕಾಶ ಎಲ್ಲ ಆ ಒಂದು ಅವಕಾಶ ಜಿಲ್ಲೆ ಕೊಟ್ಟಿದ್ವಿ. ಇದನ್ನು ಕೂಡ ತಾವು ಬಹುಶಃ ಅತಿ ಶೀಘ್ರದಲ್ಲೇ ನಮಗೆ ಘೋಷಣೆ ಮುಂದಿನ ಮಾಡಬೇಕಂತ ಇವತ್ತು ಕೇಳಿಕೊಳ್ಳುತ್ತಾ ಬಹುಶಃ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಯರು ಸೇರಿಕೊಂಡು ದುಶ್ಚಟ ಮುಕ್ತ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಇವರು ಪಣ ತೊಡುವಂಥ ಕೆಲಸ ಇವತ್ತು ಆಗಬೇಕು. ದುಶ್ಚಟ ಮತ್ತು ದ್ವೇಷ ಮುಕ್ತ ಸಮಾಜ ಅಂತ ಹೇಳಿದರೆ ಬಹುಶಃ ನಾವು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡ್ತಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಹೇಳಿಯಾಗಿದೆ, ಉಳಿದಿರೋದು ಆಚರಣೆ ಮಾತ್ರ ಅಂತ ಸಾಕ್ರೆಟಿಸ್ ಹೇಳಿದ್ದ. 21ನೇ ಶತಮಾನದ ಭಾರತದ ಅಗತ್ಯ ಮತ್ತು ಅಪೇಕ್ಷೆ ಕೂಡ ಅದೇ. ಕಂದಾಯ ಇಲಾಖೆಯ ಸಚಿವರಾಗಿ ಈ ಅಪೇಕ್ಷೆಗೆ ಅದ್ಭುತವಾಗಿ ಸ್ಪಂದಿಸಿ ಯಶಸ್ವಿಯಾಗಿರುವವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಇವರು. ಇಲಾಖೆಗೆ ಕಾಯಕಲ್ಪ ಒದಗಿಸಿದ ನನ್ನ ಭೂಮಿ ಅಂತ ವಿನೂತನ ವಿಶಿಷ್ಟ ಯೋಜನೆಯಿಂದ ಲಕ್ಷಾಂತರ ಮಂದಿಗೆ ಮನೆಯ ಹಕ್ಕನ್ನ ತನ್ಮೂಲಕ ಬದುಕಿನಲ್ಲಿ ನಿಶ್ಚಿಂತೆಯನ್ನ ಒದಗಿಸಿ ಧನ್ಯರಾದ ಶ್ರೀ ಕೃಷ್ಣ ಬೈರೇಗೌಡ ಅವರ ಮಾತುಗಳಿಗಾಗಿ ವಿನಂತಿ. ಮಂಗಳೂರು ನಗರಕ್ಕೆ ಮುಕುಟವಾಗ್ತಕ್ಕಂಥ ರೀತಿಯಲ್ಲಿ, ತುಳುನಾಡಿನ ಸಂಸ್ಕೃತಿಯ ಪ್ರತಿಬಿಂಬವಾಗ್ತಕ್ಕಂಥ ರೀತಿಯಲ್ಲಿ ಇಡೀ ನಗರಕ್ಕೆ ಒಂದು ಮೆರುಗು ಕೊಡ್ತಕ್ಕಂತಹ ಪ್ರಜಾಸೌಧವನ್ನು ಉದ್ಘಾಟನೆ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು, ವೇದಿಕೆ ಮೇಲೆ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರು ಶ್ರೀಯುತ ಖಾದರ್ ಅವರು, ಸ್ಥಳೀಯ ಶಾಸಕರು, ಸಂಸದರು, ಇತರೆ ಶಾಸಕರುಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು, ಆಗಮಿಸಿರುವ ಎಲ್ಲ ಮಂಗಳೂರು ಜಿಲ್ಲೆಯ ಎಲ್ಲ ಬಂಧುಗಳೇ, ಇಂದು 2 ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಈ ಪ್ರಜಾಸೌಧದ ಉದ್ಘಾಟನೆ. ಈ ಪ್ರಜಾಸೌಧ ತಮಗೆ ತಿಳಿದ ಹಾಗೆ ಸ್ನೇಹಿತರಾದಂಥ ದಿನೇಶ್ ರವರು ವಿವರ ಮಾಡಿದ್ದಾರೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಇಂದು ಅಂದಿನ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಇದನ್ನ 2015ರಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಟ್ಟು 17/3/2018ರಲ್ಲಿ ಈ ಕಾಮಗಾರಿಯನ್ನ ಆರಂಭ ಮಾಡಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ ಖುದ್ದಾಗಿ ಬಂದು ಇದಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಆವತ್ತಿನ ಕಾರ್ಯಕ್ರಮದ ಫೋಟೋ ಕೂಡ ಇಲ್ಲಿದೆ. 2016ರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ನೆರವೇರಿಸಿದಂತಹ ಕಾರ್ಯಕ್ರಮ. ಅದಾದ ನಂತರ ಕಾಮಗಾರಿ 2019ರವರೆಗೆ ನಡೆದು 2019ರಿಂದ ನಿಂತು ಹೋಗಿತ್ತು. 2019ಕ್ಕೆ ಕಾಮಗಾರಿ ನಿಂತು ಹೋಯಿತು. 2021ರಲ್ಲಿ ಅಲ್ಪ ಸ್ವಲ್ಪ ಕಾಮಗಾರಿಯಾಗಿ ಮತ್ತೆ 2022ರಿಂದ ಈ ಕಾಮಗಾರಿ ಸಂಪೂರ್ಣ ನಿಂತು ಹೋಗಿತ್ತು. ಸೊ 2019ರಿಂದ 2023ರ ನಡುವೆ ನಿಂತು ಹೋಗಿದ್ದಂತಹ ಕಾಮಗಾರಿ ನಮ್ಮ ಸರ್ಕಾರ ಬಂದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ದಿನೇಶ್ ಗುಂಡೂರಾವ್ ಅವರವರು ಇದಕ್ಕೆ ಏನಾದರೂ ಒಂದು ಮುಕ್ತಿ ಕೊಡಬೇಕು, ನೀವು ಖುದ್ದಾಗಿ ಬಂದು ಇದನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಾನು ಕಂದಾಯ ಸಚಿವನಾಗಿ ಬಂದು ಈ ಕಟ್ಟಡ ವೀಕ್ಷಣೆ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳು ಅವತ್ತು ಬಂದಿದ್ವಿ. ಬಂದಾಗ ಈ ಕಟ್ಟಡ ಏನೇನೂ ಈ ರೀತಿ ಕಾಣ್ತಿರ್ಲಿಲ್ಲ. ಅದರದ್ದು ಒಂದು ಚಿತ್ರಣ ಇದೆ, ತೋರಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಎಲ್ಲ ಗಿಡ ಗಂಟೆ ಬೆಳೆದು
ಈ ಕಟ್ಟಡದ ಬದಲಿಗೆ ಒಂದು ರೀತಿ ಜಂಗಲ್, ಅರ್ಬನ್ ಜಂಗಲ್ ರೀತಿಯಲ್ಲಿ ಕಳೆ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಹಾವುಗಳು ಸೇರ್ಕೊಂಡು ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿದ್ದಂತಹ ಪರಿಸ್ಥಿತಿಯಲ್ಲಿ 2023ರಲ್ಲಿ ಈ ಕಟ್ಟಡವನ್ನ ನಾವು ಬಳುವಾಗಿ ಸ್ವೀಕಾರ ಮಾಡಿದಂತಹದ್ದು. ಅದರದ್ದು ಕೂಡ ಹೀಗೆ ಇತ್ತು, ಎಲ್ಲ ಎಲ್ಲಿಂದು ಅಲ್ಲೇ ಹಾಗೆ ಮುರಿದು ಬಿದ್ದು ಸಾಮಾನುಗಳು ಎಲ್ಲ ಎಲ್ಲಿಂದು ಅಲ್ಲಿ ಅಸ್ತವ್ಯಸ್ತವಾಗಿ ಎಲ್ಲ ಕಳೆ ಬೆಳ್ಕೊಂಡು ಗಿಡ ಗಂಟೆ ಬೆಳ್ಕೊಂಡು ಇವತ್ತು ಏನು ಭವ್ಯ ಕಟ್ಟಡ ಕಾಣ್ತಾ ಇದೆ, ಇದರ ಬದಲಿಗೆ ಅವತ್ತು ಒಂದು ಅರ್ಬನ್ ಜಂಗಲ್ ಆಗಿ ಇದ್ದಾಗ ಅಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದನ್ನ ಬಳುವಳಿಯಾಗಿ ನಾವು ತೆಗೆದುಕೊಂಡ ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಆವತ್ತಿನ ದಿನ. ಆವತ್ತಿಗೂ 2 ವರ್ಷದಲ್ಲಿ ಏನ್ ಮಾಡಿದೀರಾ ಅಂತ ಕೇಳ್ತೀರಾ. ಒಮ್ಮೆ ಆ ಚಿತ್ರಣ ನೋಡಿ, ಹಾಗೆ ತಿರುಗಿಸಿ ಈ ಕಡೆ ನೋಡಿ. ಇವತ್ತು ಇಡೀ ಮಂಗಳೂರು ಹೆಮ್ಮೆ ಪಡುವಂತಹ ರೀತಿಯಲ್ಲಿ 2 ವರ್ಷದಲ್ಲಿ ಇವತ್ತು ಅದನ್ನ ಸಂಪೂರ್ಣ ಮಾಡಿಕೊಟ್ಟಿದ್ದೇವೆ. ಯಾಕೆ ನಿಂತಿತ್ತು ಅಂತ ಹೇಳಿದ್ರೆ, ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯನವರು 41 ಕೋಟಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ 35 ಕೋಟಿ ಕೊಡಬೇಕಾಗಿತ್ತು. ಆದ್ರೆ 2ನೇ ಹಂತಕ್ಕೆ ಯಾರು 4 ವರ್ಷ ಕೈ ಹಾಕಲಿಲ್ಲ. 2ನೇ ಹಂತದ ಕಾಮಗಾರಿಗೆ ಮಂಜೂರಾತಿ ಕೊಡ್ಲಿಲ್ಲ. ಅದಾದ ನಂತರ ನಾವು ದಿನೇಶ್ ಗುಂಡೂರಾಯರು ಹೋಗಿ ಸಿದ್ದರಾಮಯ್ಯನವ್ರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ. ಸರ್, ಇದು ಕಟ್ಟಡ ನಿಂತು ಹೋಗಿದೆ, ಅವರು 35 ಕೋಟಿ ಕೇಳ್ತಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಬಹಳ ತೀಕ್ಷ್ಣವಾಗಿ ಹೇಳಿದ್ದೇನೆ, ಅಷ್ಟೆಲ್ಲ ಆಗೋದಿಲ್ಲ, ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇನ್ನೊಂದು 20 ಕೋಟಿ ಆದರೂ ಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ತಾವು ಒಪ್ಪಿಗೆ ಕೊಡಲೇಬೇಕು ಅಂತ ನಾನು ದಿನೇಶ್ ಗುಂಡೂರಾಯರು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದಾಗ ಅವರು ಅತೀಕ್ ಅವರಿಗೆ ಕರೆಸಿ, ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು, ನೋಡ್ರಿ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಹುಡುಕಿ ಇದಕ್ಕೆ ಅನುದಾನ ಕೊಟ್ಟು ಇದನ್ನ ಪೂರೈಸಲೇಬೇಕು ಅಂತ ಸೂಚನೆ ಕೊಟ್ಟಂತ ಅವರು ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ನಗರಾಭಿವೃದ್ಧಿ ಸಚಿವರು ಮಾನ್ಯ ಸುರೇಶ್ ಅವರು ಮತ್ತು ಅತೀಕ್ ಅವರು ಇಲ್ಲಿನ ಸ್ಮಾರ್ಟ್ ಸಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅತೀಕ್ ಅವರು ಸುರೇಶ್ ಅವರು ಮಾತಾಡಿಕೊಂಡು ಅದಕ್ಕೆ ಬೇಕಾದಂತ 20 ಕೋಟಿ ಹಣವನ್ನ ಕೊಟ್ಟು, ಅದು ಸಾಲೋದಿಲ್ಲ ಅಂತೇಳಿ ಅದರ ಮೇಲೆ ನಾನು ನಮ್ಮ ಇಲಾಖೆಯಿಂದ ಇನ್ನೂ ಒಂದು 5 ಕೋಟಿಯನ್ನ ಕೊಟ್ಟು ಒಟ್ಟು ಇವತ್ತು 75 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಕಟ್ಟಡವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಹೆಸರು ಮುಖ್ಯಮಂತ್ರಿಗಳು ಪ್ರಜಾಸೌಧ ಅಂತ ಕೊಟ್ಟಿದ್ದಾರೆ. ಯಾಕೆ ಪ್ರಜಾಸೌಧ? ಇದು ಮಿನಿ ವಿಧಾನಸೌಧ ಅಂತ ಕರೀತಿದ್ರು ಕೆಲವರೆಲ್ಲ, ಅದನ್ನ ಕರೆಯಬಾರದು. ಇದು ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಸೌಧ ಆಗಬೇಕು. ಇದು ನಾವು ಕಟ್ತಾ ಇರೋದು ಸರ್ಕಾರಕ್ಕಾಗಿ ಅಲ್ಲ, ಪ್ರಜೆಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕಟ್ತಾ ಇರ್ತಕ್ಕಂಥ ಪ್ರಜಾಸೌಧ ಅಂತೇಳಿ ಮುಖ್ಯಮಂತ್ರಿಗಳು ಇದಕ್ಕೆ ಹೆಸರನ್ನ ಕೊಟ್ಟು, ಇದನ್ನ ನಾವು ನಮ್ಮ ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಿನ ಜನಗಳಿಗೆ ಇಂದು ಬಹಳ ಸಂತೋಷದಿಂದ ಸಮರ್ಪಣೆ ಮಾಡ್ತಾ ಇದ್ದೇವೆ, ಡೆಡಿಕೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಹಾಳು ಬಿದ್ದಿದ್ದಂತಹ, ಕಾಡಾಗಿ ಆಗಿದ್ದಂತಹ ಈ ಒಂದು ಭವನವನ್ನ ಇವತ್ತು ಯಾರೇ ಆಗಲಿ ಒಮ್ಮೆ ಕಣ್ಣು ಹಾಯಿಸಿ ನೋಡಬೇಕು, ಆ ರೀತಿಯಾದಂತಹ ಸುಂದರವಾದಂತಹ ಸೌಧವನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದೇವೆ. ಗುದ್ದಲಿ ಪೂಜೆ ಮಾಡಿದ್ದು ಸಿದ್ದರಾಮಯ್ಯನವರು. ದೇಶದಲ್ಲೇ ಇಂತಹ ಪ್ರಜಾಸೌಧ ಇರ್ಲಿಕ್ಕಿಲ್ಲ, ಅದನ್ನ ಉದ್ಘಾಟನೆ ಮಾಡಿದಂತವರು ಇವತ್ತು ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಇದು ಸಮರ್ಪಣೆ, 2 ವರ್ಷದ ಸೇವೆಯ ಸಮರ್ಪಣೆ ನಿಮಗೆ ನಮ್ಮ ಸರ್ಕಾರದ. ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ, ಇನ್ನ ಬರುವ 3 ವರ್ಷದಲ್ಲಿ ಈ ಜಿಲ್ಲೆಗೆ, ಈ ರಾಜ್ಯದ ಜನಗಳಿಗೆ ನಮ್ಮ ಸರ್ಕಾರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ತನು ಮನ ಧನ ಹಗಲು ರಾತ್ರಿ ಅನ್ನದೇ ದುಡಿದು ಜನಗಳಿಗೆ ನಮ್ಮ ಸೇವೆಯನ್ನ ಮತ್ತಷ್ಟು ಸಮರ್ಪಣೆ ಮಾಡ್ತೇವೆ ಅಂತ 2 ವರ್ಷದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇವೆ. ಇವತ್ತು ನಾವು ಅದೇ ಸಂದರ್ಭದಲ್ಲಿ ಇವತ್ತು ನನ್ನ ಭೂಮಿ ಯೋಜನೆ
ನನ್ನ ಭೂಮಿ ಯೋಜನೆಯಡಿಯಲ್ಲಿ ಸುಮಾರು 8,000 ಜನಗಳಿಗೆ ಅವರಿಗೆ ಪಾಣಿಯನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಭೂ ಸುಧಾರಣೆಯ ನಂತರ ಫಾರ್ಮ್ 50ಯಲ್ಲಿ ಸುಮಾರು 46,605 ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ. ಫಾರ್ಮ್ 50ಯಲ್ಲಿ ಫಾರ್ಮ್ 53ಯಲ್ಲಿ 32,336 ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ. DC ಗ್ರಾಂಟ್ ಅಲ್ಲಿ 2,529 ಜನಗಳಿಗೆ ಮಂಜೂರು ಮಾಡಿದ್ದೇವೆ. ಸೈನಿಕರಿಗೆ, ಮಾಜಿ ಸೈನಿಕರಿಗೆ 259 ಜನಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದೇವೆ. ಎಲ್ಲ ಸೇರಿಸಿದ್ರೆ ಸುಮಾರು 1,32,290 ಎಕರೆ ಈ ರೀತಿಯಾಗಿ ಸಾಗುವಳಿ ಮಾಡ್ತಾ ಇದ್ದಂತಹ ಸರ್ಕಾರಿ ಜಮೀನನ್ನ ಆ ಬಡವರಿಗೆ ನಾವು ಮಂಜೂರು ಮಾಡಿದ್ದೇವೆ. ಹಿಂದೆ ಆವತ್ತು ಫಾರ್ಮ್ 50, 53 ತಂದದ್ದಂಥದ್ದು ಆವತ್ತಿನ ಕಾಂಗ್ರೆಸ್ ಸರ್ಕಾರಗಳು. ಇದು ಸುಮಾರು 81,000 ಜನರಿಗೆ ಮಂಜೂರು ಮಾಡಿದ್ದೇವೆ. ಇಷ್ಟು ಜನಗಳ ಪೈಕಿ ಇಲ್ಲಿಯವರೆಗೆ ಅಂದ್ರೆ ನಾವು 40-50 ವರ್ಷದ ಸಂಪೂರ್ಣ ಇತಿಹಾಸವನ್ನ ತೆಗೆದುಕೊಂಡ್ರೆ ಇಲ್ಲಿಯವರೆಗೂ ಪೋಡಿಯಾಗಿದ್ದದ್ದು ಬರೀ 17,230 ಜನಗಳಿಗೆ ಮಾತ್ರ. 50 ವರ್ಷದಲ್ಲಿ ಪೋಡಿಯಾಗಿದ್ದು ಎಷ್ಟು? 17,230. ನಾವು ಈ ಜಿಲ್ಲೆಯ ಜನಗಳಿಗೆ, ಆ ಬಡವರಿಗೆ ಬರೀ ಜಮೀನು ಮಂಜೂರು ಮಾಡೋದಲ್ಲ, ಅವರ ಜಮೀನನ್ನು ಅಳತೆ ಮಾಡಿ, ಸ್ಕೆಚ್ ಮಾಡಿ, ಪೋಡಿ ಮಾಡಿ, ಅವರ ಹೆಸರಿಗೆ ಪ್ರತ್ಯೇಕವಾದಂತ RTCಯನ್ನ ಮಾಡಿ ಕೊಡಬೇಕು ಅಂತ ನನ್ನ ಭೂಮಿಯ ಅಭಿಯಾನವನ್ನ ಆರಂಭ ಮಾಡಿ ಕೇವಲ ಕಳೆದ 6 ತಿಂಗಳಿನಲ್ಲಿ ಮಾಡಿದಂತ ಕೆಲಸ ಇವತ್ತು 8,000 ಜನಗಳಿಗೆ ನಾವು RTC ಕೊಡ್ತಾ ಇದ್ದೇವೆ. 8,000 ಜನಗಳಿಗೆ ಇವತ್ತು RTC ಸಮರ್ಪಣೆ ಮಾಡ್ತಾ ಇದ್ದೇವೆ. 30,000 ರೈತರ ಜಮೀನನ್ನ ಅಳತೆಗೆ ಅಳವಡಿಸಿದ್ದೇವೆ. ಇಷ್ಟೇ ನಿಲ್ಲೋದಿಲ್ಲ, ಬಾಕಿ ಇರ್ತಕ್ಕಂಥ ಒಟ್ಟು 80,000 ರೈತರಿಗೆ ಮಂಜೂರಾಗಿರುವ ಜಮೀನುಗಳನ್ನ ಬರುವ 1-1.5 ವರ್ಷದಲ್ಲಿ ಎಲ್ಲರ ಜಮೀನನ್ನ ಅಳತೆ ಮಾಡಿ, ಪೋಡಿ ಮಾಡಿ, ಅವರಿಗೆ RTCಯನ್ನ ಮಾಡಿಕೊಡುವ ಸಂಕಲ್ಪವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸೊ ತಾವು ಒಂದು ಕ್ಷಣ ಗಮನಿಸಬೇಕು. 50 ವರ್ಷದಲ್ಲಿ ಪೋಡಿ ಆದದ್ದು 17,230 ಪ್ರಕರಣ. ನಾವು ಹಾಲಿ 8,000 ಸೇರಿ ಬರುವ 1-1.5 ವರ್ಷದಲ್ಲಿ 80,000 ಪ್ರಕರಣವನ್ನ ಮಾಡುವಂತಹ ಸಂಕಲ್ಪವನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದರ ಮೊದಲ ಭಾಗವಾಗಿ ಮುಖ್ಯಮಂತ್ರಿಗಳು ಇವತ್ತು 8,000 ಜನಗಳಿಗೆ ಪೋಡಿಯನ್ನ ಮಾಡಿ ಕೊಡುವಂತ ಸಮರ್ಪಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ 4,215 ಜನ ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಯಲ್ಲಿ ಕಳೆದ 5 ವರ್ಷದಲ್ಲಿ ಒಂದೂ ಕೂಡ ಪೋಡಿ ಆಗಿರ್ಲಿಲ್ಲ ಅಂತ ಅದನ್ನ ಇವತ್ತು ಅರ್ಜಿ ಕೊಟ್ಟು ಕಚೇರಿಗಳಿಗೆ ಅಲೆದು ಚಪ್ಪಲಿ ಸವರರೂ ಕೂಡ ಆಗದೆ ಇದ್ದಂತ ಕೆಲಸವನ್ನ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಯಾರು ಅರ್ಜಿ ಕೊಟ್ಟಿದ್ದಾರೆ, ಯಾರು ಅರ್ಜಿ ಕೊಟ್ಟಿಲ್ಲ, ಯಾವುದನ್ನು ಲೆಕ್ಕಿಸದೆ ನಾವೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಅವರಿಗೆ ಪೋಡಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಒಂದೊಂದು ಪೋಡಿ ಆಗ್ಬೇಕು ಅಂತಂದ್ರೆ ಎಷ್ಟು ವರ್ಷ ಅಲಿಯಬೇಕಿತ್ತು, ಒಂದು ಪೋಡಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತು. ಇವತ್ತು ಸಮಯನೂ ವ್ಯರ್ಥ ಇಲ್ಲ, ಹಣವೂ ಬೇಕಾಗಿಲ್ಲ. ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ, ಅವರ ಹಳ್ಳಿಗೆ ಹೋಗಿ, ಅವರ ಅರ್ಜಿ ಕೊಡದೇ ಇದ್ರು ಕೂಡ ಅವ್ರದನ್ನ ಇವತ್ತು ನಾವು ಪೋಡಿ ಮಾಡುವಂತ ಕೆಲಸ, ರೈತ ಪರವಾದಂತ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಭೂಮಿಯ ವ್ಯವಹಾರ ಅಂದ್ರೆ, ಭೂಮಿಯ ಮಾಲೀಕತ್ವ ಅಂದ್ರೆ ಒಂದು ರೀತಿ ಜಟಿಲ ಸಮಸ್ಯೆಗಳ ಆಗರ. ಭೂಮಿ ಅಂದ್ರೆ ಭೂಮಿಯ ಜೊತೆಗೆ ಭೂ ವಿವಾದ ಹೊಂದಿಕೊಂಡು ಭೂಮಿಯ ಮಾಲೀಕತ್ವದ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ.
ಈ ಭೂ ವಿವಾದವನ್ನ ಹಿಂದಕ್ಕೆ ಬಿಟ್ಟು ಜನಗಳಿಗೆ ಭೂ ಗ್ಯಾರಂಟಿಯನ್ನ ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಭೂ ಗ್ಯಾರಂಟಿ ಅಡಿಯಲ್ಲಿ ಇವತ್ತು ಇಷ್ಟು ಜನಗಳಿಗೆ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡಿಕೊಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ಹಳೇ ಜಿಲ್ಲಾಧಿಕಾರಿಗಳ ಕಚೇರಿ ಸುಮಾರು 200 ವರ್ಷಗಳ ಹಳೆಯದಾದಂಥ ಪಾರಂಪರಿಕ ಕಟ್ಟಡ, ಆ ಕಟ್ಟಡದಲ್ಲಿ ಮಂಗಳೂರು ಒಂದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ಬೋದು. ಸಂಸ್ಕೃತಿಯಲ್ಲಿ ಬಹಳ ಸಂಪದ್ಭರಿತವಾದಂತಹ, ಸಂಸ್ಕೃತಿಯಿಂದ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಪ್ರತಿಯೊಂದು ಇಲ್ಲಿ ಸಂಸ್ಕೃತಿ ಸಾಹಿತ್ಯ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ದಕ್ಷಿಣ ಕನ್ನಡದಲ್ಲಿ 200 ವರ್ಷಗಳ ಹಳೆಯ ಜಿಲ್ಲಾಧಿ ಕಚೇರಿಯನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಒಂದು 2 ಕೋಟಿ ಅನುದಾನವನ್ನು ನಾವು ಕೊಟ್ಟಿದ್ದೇವೆ. ಹಳೇ DC ಆಫೀಸನ್ನ ಅದನ್ನ ರಿಸ್ಟೋರ್ ಮಾಡಿ, ಪಾರಂಪರಿಕ ಕಟ್ಟಡವನ್ನ ಪುನಶ್ಚೇತನ ಮಾಡಿ ಅಲ್ಲಿ ಮಂಗಳೂರಿನ ಕಲೆ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತಹ ಒಂದು ಮ್ಯೂಸಿಯಂ, ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಕೂಡ ಹಳೆಯ DC ಆಫೀಸ್ನಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪವನ್ನ ಮಾಡಿದ್ದೇವೆ. ಅದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. 2 ಕೋಟಿ ಅನುದಾನವನ್ನು ಕೂಡ ಆರಂಭಿಕ ಅನುದಾನವನ್ನ ಕೊಟ್ಟಿದ್ದಾರೆ. DC ಅವರು ಹೇಳಿದ್ರು ಪ್ರೈವೇಟ್ನವರು ಕೊಡ್ತಾರೆ, ನೀವು ಒಪ್ಪಿಗೆ ಕೊಟ್ರೆ ಮಾಡೋಣ ಅಂತ. ನಾನು ಹೇಳಿದೆ, ಮಂಗಳೂರಿಗೆ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಪ್ರೈವೇಟ್ನವರಿಗೆ ಯಾಕೆ ಕೈ ಚಾಚೋದು, ನಾವೇ ಸರ್ಕಾರದಿಂದ ಮಾಡುವ ಅಂತ ಹೇಳಿ ಆ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಸ್ನೇಹಿತರೆ, ಇದು 2 ವರ್ಷದ ಸೇವೆಯ ಸಮರ್ಪಣೆಯ ಕಾಲ, ಜನಗಳಿಗೆ ಸಮರ್ಪಣೆಯ ಕಾಲ. ಈ ಕಟ್ಟಡವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ, ಪ್ರಜಾಸೌಧವನ್ನ. ಅದರ ಜೊತೆಗೆ ಸುಮಾರು 30,000 ರೈತರದ್ದು ಹಳೇ ಮಂಜೂರಾತಿಗಳನ್ನ ಸರ್ವೆ ಮಾಡ್ತಾ ಇದ್ದೇವೆ. 12,000 ಸರ್ವೆ ಮುಗಿದಿದೆ. ಆ ಮುಗ್ದಿರೋದ್ರಲ್ಲಿ 8,000 ಜನಗಳಿಗೆ ಇವತ್ತು RTC ಅನ್ನ ಕೊಡುವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಂಗಳೂರಿನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಭಿವೃದ್ಧಿಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂಕಲ್ಪವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಈ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಜನರ ಬದುಕು ಹಸನಾಗಲಿ. ನಾವು ಜನರ ಬದುಕನ್ನ ಕಟ್ಟುವ ಕೆಲಸವನ್ನ ಮಾಡೋಣ, ಜನರ ಬದುಕನ್ನ ಒಡೆಯುವಂತ ಕೆಲಸ ನಾವು ಮಾಡಬಾರದು. ಜನರ ಬದುಕನ್ನ ಕಿತ್ಕೊಳ್ಳೋದು ಬೇಡ, ಕಸಿಯುವುದು ಬೇಡ. ಜನರ ಬದುಕಿಗೆ ಇನ್ನಷ್ಟು ಶಕ್ತಿಯನ್ನ ತುಂಬುವ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು. ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಪ್ರಜಾಸೌಧದ ಉದ್ಘಾಟನೆಯ ದೃಷ್ಟಿಯಲ್ಲಿ ಮಂಗಳೂರಿಗೆ ಬಂದು ಇವತ್ತು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಂಗಳೂರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ತಮ್ಮ ಮುಖಾಂತರ ಇವತ್ತು ಈ ಪ್ರಜಾಸೌಧ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನತೆಗಳಿಗೆ ಇನ್ನಷ್ಟು ಸಹಕಾರವನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಜಿಲ್ಲಾಡಳಿತದ ನೂತನ ಕಚೇರಿಯಲ್ಲಿ ಮುಂದಿನ ದಿನಗಳಲ್ಲಿ 10 ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳುವಂಥ ಶುಭವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿದರೆ ನಾವೆಲ್ಲ ಬಹಳ ಕಿರಿಯರು, ಮುಖ್ಯಮಂತ್ರಿಗಳು ಬಹಳ ಅನುಭವಸ್ಥರು. 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು 10 ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಗೌರವ ತಮಗೆ ಸಲ್ಲಿಸ್ತೇವೆ. ಹಾಗಾಗಿ ಇವತ್ತು ಮಂಗಳೂರಿನ ಈ ಒಂದು ವಿಶೇಷವಾದಂಥ ಪ್ರಜಾಸೌಧ ಅಂತ ಹೇಳುವಂಥ ಹೆಸರನ್ನು ಕೊಟ್ಟು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ತಾವು ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ 10 ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸಿರುವಂಥ ವಿಶ್ವಾಸ ನಮಗಿದೆ. ಮೊನ್ನೆ ತಾನೇ ತಾವು
ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ರಿ, ಎಲ್ಲ ಶಾಸಕರುಗಳಿಗೆ 50 ಕೋಟಿ ಸಿಗ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಕೂಡ 50 ಕೋಟಿ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ನಾನು ನಿಮ್ಮ ಹತ್ರ ವಿಶೇಷವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ 10 ಯೋಜನೆಗಳು, 10 ವಿಚಾರಗಳು, ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಇವತ್ತು 2 ಕೆಲಸ ಕಾರ್ಯಗಳ ಲೋಕಾರ್ಪಣೆ ಆಗ್ತಾ ಇದೆ. 2 ಕೆಲಸ ಕಾರ್ಯಗಳ ಲೋಕಾರ್ಪಣೆ ಇವತ್ತು ಜನರಿಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಲೋಕಾರ್ಪಣೆ ನಮ್ಮ ಜಿಲ್ಲೆಗೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ಇವತ್ತು ಈ ಲೋಕಾರ್ಪಣೆ 2 ಲೋಕಾರ್ಪಣೆ ಇವತ್ತು ಆಗ್ತಾ ಇರುವಂಥದ್ದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಪನಿಯ ವತಿಯಿಂದ ಅಂತ ಹೇಳುವಂಥ ಖುಷಿ ನನಗಿದೆ. ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ. 50% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ. 50 ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ 50% ಅದಕ್ಕೆ ಹೊಂದಾಣಿಕೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ. ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ 50% ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥ ಯೋಜನೆಯನ್ನು ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಹಳ ವಿಶೇಷವಾದಂಥ ಕೆಲಸ ಕಾರ್ಯಗಳು ಇವತ್ತಾಗಿದೆ. ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸ್ಪೋರ್ಟ್ಸಿಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಗೆ ಬಹಳ ವಿಶೇಷವಾಗಿ ಅವಕಾಶಗಳನ್ನು ಒದಗಿಸಿಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಂಗಳೂರಿನ ಉರ್ವದಲ್ಲಿ ಅದಕ್ಕೆ ಲೋಕಾರ್ಪಣೆ ಆಗುವಂಥ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಅದು ಕೂಡ ಬಹಳ ಕಬಡ್ಡಿ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದಲ್ಲಿ ಇರುವಂಥ ತಂಡದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಯಾವೆಲ್ಲ ಕ್ರೀಡಾಪಟುಗಳಿದ್ದಾರೆ ಅದರಲ್ಲಿ ಸರಿಸುಮಾರು 70% ಜನರು ನಮ್ಮ ಜಿಲ್ಲೆಯ ಕಬಡ್ಡಿಯ ಆಟಗಾರರು. ಹಾಗಾಗಿ ಅವರಿಗೆ ವಿಶೇಷವಾಗಿ ಸಹಕಾರ ಕೊಡಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಕಬಡ್ಡಿ ಕ್ರೀಡಾಂಗಣವನ್ನು ಪ್ರಾರಂಭದಲ್ಲಿ ಸರಿಸುಮಾರು 30-35 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸ್ಪೀಕರ್ ಅವರು ನಗರಾಭಿವೃದ್ಧಿ ಮಂತ್ರಿಗಳಾಗಿ ಅದಕ್ಕೆ ವಿಶೇಷವಾಗಿ ಅವಕಾಶ ಕೊಟ್ಟರು. ತದನಂತರ ಅವಕಾಶ ಬಂದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಗಳೂರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದನ್ನು ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ಕೂಡ ಅದನ್ನು ಪುನರಪಿ ಜೋಡಿಸ್ಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವತ್ತು ವಿಶೇಷವಾದಂಥ ಪ್ರಯತ್ನಗಳು ನೆರವಿದವು. ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯುತವಾಗಿ ಆ ಸಂದರ್ಭದಲ್ಲಿ ಇವತ್ತು ಹೇಗೆ ಸಚಿವರುಗಳು ಹೇಳಿದರು, ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮದ ಶಿಲಾನ್ಯಾಸ ಮಾಡುವಂಥ ಯೋಗ ಮತ್ತು ಇವತ್ತು ಲೋಕಾರ್ಪಣೆ ಮಾಡುವಂಥ ಯೋಗದಲ್ಲಿ ಕೂಡ ನನಗೆ ವಿಶೇಷವಾಗಿ ಅವಕಾಶಗಳು ಲಭಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಈಗ ತಾನೇ ನಮ್ಮ ಸ್ಪೀಕರ್ ಅವರು ಹೇಳಿದಾಗ ತುಳು ಭಾಷೆಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ 10 ಬಾರಿ ಸ್ಪೀಕರ್ ಅವರು, ನಾನು, ಬೇರೆ ಬೇರೆ ಶಾಸಕರುಗಳು ವಿಧಾನಸೌಧದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ತುಳುವನ್ನು ನಮ್ಮ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ತಾವೊಂದು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಈಗಾಗಲೇ ಡಾಕ್ಟರ್ ಮೋಹನಾಳ್ ಅವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ. ಅದಕ್ಕೆ ಕ್ಯಾಬಿನೆಟಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದಾಯಿತು. ಅದರ ಹಿಂದಿನ ಕೆಲಸ ಈ ಹಿಂದೆ ಎಲ್ಲ ಮಾಡಿ ಮುಗಿಸಿದ್ದೇವೆ. ಅದನ್ನು ವಿಶೇಷವಾಗಿ ತಾವು ಅನುಷ್ಠಾನ ಮಾಡಿಕೊಡಬೇಕು. ತುಳುವನ್ನು ರಾಜ್ಯದ 2ನೇ ಭಾಷೆಯಾಗಿ ನಮ್ಮ ಮಂಗಳೂರಿಗೆ ತಾವು ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಹೇಳೋದು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಕೂಡ ಇವತ್ತಿನ ಈ ಕಾರ್ಯ ಇನ್ನು ಮುಂದೆ 10 ಕಾರ್ಯಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿರ್ಬೋದು, ಅಥವಾ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿರ್ಬೋದು, ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿರ್ಬೋದು, ಇದಕ್ಕೆ ಹೆಚ್ಚಿನ ಅನುದಾನಗಳನ್ನು ಹೆಚ್ಚಿನ ದೃಷ್ಟಿಯಲ್ಲಿ ಮಂಗಳೂರು ನಗರ ಇನ್ನಷ್ಟು ಸುಂದರ ಮಾಡುವಂಥ ದೃಷ್ಟಿಯಲ್ಲಿ ನಾವು 10 ದೊಡ್ಡ ದೊಡ್ಡ ಯೋಜನೆಗಳನ್ನು ತಮ್ಮ ಮುಖಾಂತರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಯಾವುದನ್ನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥದ್ದು ತಾವು ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ದೀರಿ, ನಾವು ಕೂಡ ನಂಬ್ತೇವೆ. ಹಾಗಾಗಿ ಇವತ್ತು ಮಂಗಳೂರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಕೂಡ ಇಲ್ಲ ಇದ್ದಾರೆ.
ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಘೋಷಣೆ ಮಾಡಿದ ನಂತರ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾಗಬೇಕು. ಪ್ರತಿಯೊಂದು ಹಂತದಲ್ಲಿ ಮಂಗಳೂರು ನಗರ ಮಟ್ಟದಲ್ಲಿ ಆಗಬೇಕಾದಂಥ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿ ಆ ಪ್ರಕ್ರಿಯೆಗಳನ್ನು ಮಾಡುವಂಥ ಹಂತ ಆಗಿದೆ. ಇದರಿಂದ ಜನರಿಗೆ ತೊಂದರೆ ಆಗಿದೆ. ಅದು ಮೂಡಾ ಇಲಾಖೆ ಇರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ಕೊಡ್ತೀರಿ ಅಂತ ವಿಶ್ವಾಸದೊಂದಿಗೆ ಸ್ಮಾರ್ಟ್ ಸಿಟಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಇದು ಮಂಗಳೂರಿನಲ್ಲಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯ ಅನುದಾನವನ್ನು ಒಂದು ಪ್ರಜಾಸೌಧಕ್ಕೆ ಉಪಯೋಗಿಸಿದ್ದು ಅದು ಮಂಗಳೂರಿನಲ್ಲಿ ಅದು ವಿಶೇಷವಾದಂಥ ಕೊಡುಗೆ ಆಗಿದೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಈ ಯೋಜನೆ ಕನಸು ನನಸಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾ ಮುಖ್ಯಮಂತ್ರಿಗಳ 10 ಯೋಜನೆಯೊಂದಿಗೆ ಇನ್ನಷ್ಟು 10 ಕೆಲಸ ಕಾರ್ಯಗಳು ನಗರಕ್ಕೆ ಬರಲಿ, ನಮ್ಮ ನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಎಲ್ಲರೂ ಒಂದಾಗಿ ಒಟ್ಟಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹಿರಿಯ ಸಚಿವರುಗಳು ಹೇಳಿದ್ದಾರೆ. 100ಕ್ಕೆ 100 ಶಕ್ತಿದೆ. ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳು ಅನುಷ್ಠಾನ ಆಗಲಿ, ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ವಿಶೇಷವಾಗಿ ನಾನು ಮಂತ್ರಿಗಳ ಹತ್ರ ಕೇಳ್ತೇನೆ. ಇವತ್ತು ನನ್ನ ಭೂಮಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಯೋಜನೆಗಳನ್ನು ತಾವು ತಂದಿದ್ದೀರಿ. ಇವತ್ತು ಸಾವಿರಾರು ಜನರಿಗೆ ಅದನ್ನು ಕೊಡ್ತಾ ಇರುವಂಥದ್ದು ಭಾಳ ಖುಷಿ ಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪುನರಪಿ ಕೈ ಜೋಡಿಸಿ ನಾನು ವಿಶೇಷವಾಗಿ ಮನವಿ, ಇನ್ನು 50 ಕೋಟಿ ಪ್ರತಿ ಶಾಸಕರಿಗೆ ಅಂತ ಕೊಟ್ಟದ್ದು ಮಂಗಳೂರು ನಗರ ದಕ್ಷಿಣ ನಮ್ಮ ಜಿಲ್ಲೆಯ 8 ಶಾಸಕರುಗಳಿಗೆ, ಕೇವಲ ಅಶೋಕ್ ರೈಗಳಿಗೆ ಮಾತ್ರವಲ್ಲ ಅಥವಾ UT ಖಾದರಿಗೆ ಮಾತ್ರವಲ್ಲ, ನಮ್ಮನ್ನು ಕೂಡ ಜೋಡಿಸ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಟ್ಟು ಅಧ್ಯಕ್ಷೀಯ ಸಂದೇಶವನ್ನು ನೀಡಿದ ಗೌರವಾನ್ವಿತ ಶಾಸಕರಿಗೆ ಧನ್ಯವಾದಗಳು. ದೂರದೃಷ್ಟಿಗೂ ಮಾನವೀಯ ಕಳಕಳಿಗೂ ನಿದರ್ಶನವಾಗಿರುವಂಥವು. ನುಡಿದಂತೆ ನಡೆದಿದ್ದೇವೆ ಎಂಬುದು ಅವರ ಆತ್ಮವಿಶ್ವಾಸದ ಘೋಷವಾಕ್ಯ. ದನ ಮೇಯಿಸುತ್ತಿದ್ದ ಹುಡುಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡಿದ ಕಥೆ ಈ ನಾಡಿನ ಲಕ್ಷಾಂತರ ಜನಸಾಮಾನ್ಯರಲ್ಲಿ ರೋಮಾಂಚವನ್ನು ತರುವಂಥದ್ದು, ಪ್ರೇರಣೆಯಾಗಿ ಇರುವಂಥದ್ದು ಎಂಬುದನ್ನು ಈ ಹೊತ್ತಿನಲ್ಲಿ ಬಹಳ ಅಭಿಮಾನದಿಂದ ನೆನಪು ಮಾಡಿಕೊಳ್ಳುತ್ತಾ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಪ್ಪಟ ಮೈಸೂರು ಸೊಗಡಿನ ಗ್ರಾಮ್ಯ ಭಾಷೆಯ ವಾಗ್ಝರಿಯನ್ನು ಕೇಳಲು ನಾವೆಲ್ಲರೂ ಕಾದಿದ್ದೇವೆ. ಉದ್ಘಾಟನೆಯ ಮಾತುಗಳಿಗೆ ಮುನ್ನ ಈ ಪ್ರಜಾಸೌಧ ಕಟ್ಟಡ ಇವತ್ತಷ್ಟೇ ಚಾಲನೆಯನ್ನು ದೊರಕಿಸಿಕೊಂಡು ಲೋಕಾರ್ಪಣೆಗೊಂಡಿರುವ ನೂತನ ಕಟ್ಟಡಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಈ ದೀಪಾಲಂಕಾರಕ್ಕೆ ಚಾಲನೆಯನ್ನು ನೀಡುವಂತೆ ಗೌರವಾನ್ವಿತ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ದೀಪಾಲಂಕಾರವನ್ನು ವೀಕ್ಷಿಸಬಹುದಾಗಿದೆ. ಗೌರವಾನ್ವಿತ ಮುಖ್ಯಮಂತ್ರಿಯವರು ರಿಮೋಟ್ ಗುಂಡಿಯನ್ನು ಅದುಮಿ ದೀಪಾಲಂಕಾರಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಲಕ್ಷಾಂತರ ತುಳುವರ ಭರವಸೆಯ ಆಶಾ ಸೌಧವಾಗಿರುವ ಅಮೃತ ಹಸ್ತದಲ್ಲಿ ಕರ್ನಾಟಕವನ್ನು ಸರ್ವ ಜನಾಂಗದ ಜಿಲ್ಲಾ ಆಡಳಿತ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಗೃಹ ಮಂಡಳಿ, ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಪ್ರಜಾಸೌಧ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ಅದನ್ನ ಪ್ರಜಾಸೌಧ ಅಂತೇಳಿ ಹೆಸರಿಟ್ಟಿದ್ದೇವೆ. ಅದರ ಲೋಕಾರ್ಪಣೆ ಆಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕಂದಾಯ ಸಚಿವರು ಮಾತನಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೋಡಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಅನೇಕ ರೈತರ ಸಮಸ್ಯೆಗಳಿದ್ದಾವೆ, ಸಾರ್ವಜನಿಕರ ಸಮಸ್ಯೆಗಳಿದ್ದಾವೆ.
ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇಲ್ಲಿವರೆಗೂ ಕೂಡ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ರೆವಿನ್ಯೂ ರೆಕಾರ್ಡ್ಸ್ಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅವರ ಭೂಮಿಯ ಹಕ್ಕನ್ನು ದೃಢಪಡಿಸ್ತಕ್ಕಂಥದ್ದು ಇವು ನಡೆದಿರಲಿಲ್ಲ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ಇದಕ್ಕೆ ಒಂದು ರೂಪ ಕೊಟ್ಟು ತ್ವರಿತಗತಿಯಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಅದರ ಫಲನೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಪೋಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ಕಂದಾಯ ಸಚಿವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪ ಅಂತಂದ್ರೆ ಕಾಮತ್ ನಾನೇ ವಿದ್ಯುತ್ ಮಾಡಿದ್ದರು. ನೀವೊಂದು ಮಾತು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡೋದು ನಿಜ, ನಾವು ಅರ್ಧ ದುಡ್ಡು ಅದು ಅರ್ಧ ದುಡ್ಡು ಕೊಡ್ತೀವಿಲ್ಲ. ನೀವು 4 ವರ್ಷ ಇದ್ದೀರಲ್ಲ, ಆಗಲೇ ಖುಷಿ ಮಾಡಿಲ್ಲ. 4 ವರ್ಷ ಇದ್ರು ಅವರು. ಆಗಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು. ಹಾಗೆ ಖರ್ಚು ಮಾಡಲಿಲ್ಲ. ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ? 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು. ಇದಕ್ಕೆ ಕಾರಣ ರಮನಾಥ್ ರೈ. ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿಯಾಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ಅರಣ್ಯ ಇಲಾಖೆ ಸಚಿವರಾಗಿದ್ರು. ಅವರು ನನ್ನನ್ನು ಕರ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು, ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು 41 ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿ. ಫಸ್ಟ್ 45 ಕೋಟಿ, ಆಮೇಲೆ 55 ಕೋಟಿ ಆಯಿತು, ಆಮೇಲೆ 20 ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು 20 ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇತಿಹಾಸ ಯಾವಾಗ ಕೂಡ ನಾವು ತಿರುಚಿ ಹೇಳಕ್ ಹೋಗಬಾರ್ದು. ನಾವು ಹೇಳಿದ್ರು ಕೂಡ ಜನ ನಂಬಲ್ಲ. ನಾನು ನಿಮ್ಗೆ ಸುಳ್ಳು ಹೇಳಬಹುದು, ಆದ್ರೆ ನೀವು ನಂಬ್ಕೋಬೇಕಲ್ಲ. ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ, ಆದರೆ ಅಭಿವೃದ್ಧಿ ಕೆಲಸ ಮಾತ್ರ ರಾಜಕೀಯ ಮಾಡಬಾರದು. ಚುನಾವಣೆಯಲ್ಲಿ ಮಾಡೋಣ, ಅದು ಮಾಡಲಿಕ್ಕೆ ನಂದೇನು ತಕರಾರಿಲ್ಲ. ನೀವು ಸ್ವತಂತ್ರರಿದ್ದೀರಿ,
ನಾವು ಸ್ವತಂತ್ರರಿದ್ದೀವಿ, ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ, ನೀವು ಸ್ವತಂತ್ರರಿದ್ದೀರಿ, ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ. ಅದೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಯಾವುದೇ ಕಾರಣಕ್ಕೆ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು. ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ. ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನ ಪರಿವರ್ತನೆ ಮಾಡೋದು. ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ಇಸ್ವಿ ನವೆಂಬರ್ 25ನೇ ತಾರೀಕು ಕಾಶ್ಮೀರದ ಅಸೆಂಬ್ಲಿಯಿಂದ ಒಂದು ಭಾಷಣ ಮಾಡಿದ್ದಾರೆ. 1949 ನವೆಂಬರ್ 25ನೇ ತಾರೀಕು ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ದಿನ ಐತಿಹಾಸಿಕವಾದಂಥ ಭಾಷಣವನ್ನ ಮಾಡಿದ್ದಾರೆ. ಅದೇನು ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಸಮಾನ ಅವಕಾಶಗಳು ಸಿಕ್ಕದೇ ಇದ್ದರಿಂದ ಶತಮಾನಗಳ ಕಾಲ ನಾವು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಾ ಇದ್ದೇವೆ. ಅದಕ್ಕೆ ಅವರು ಹೇಳಿದಂತ ಮಾತು ಅವತ್ತು ನಾವು 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿ ಬಂದಂತ ದಿನ, ಆ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದೇ ಸಂವಿಧಾನದ ಮೊದಲನೇ ಕೆಲಸ, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ರು ಗೊತ್ತಾ? ಈ ಸಂವಿಧಾನ ಏನೋ ರೂಪಿತ ಆಗಿದೆ, ನಾವು ಇದು ಬಹಳ ಶ್ರೇಷ್ಠ ಸಂವಿಧಾನ ಅಂತ ಕರೀತೀವಿ. ಇದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ, ಬದ್ಧತೆ ಇದೆ, ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ತುಳು ಸಂಸ್ಕೃತಿ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ. ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ. ಇಲ್ಲಿ ತುಳು ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡಿಗರೇ, ಕನ್ನಡ ಮಾತನಾಡ್ತಕ್ಕಂಥವ್ರೆ. ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು. ಈಗ ಹೇಳಿದ್ರು ಅಧಿಕೃತ 2ನೇ ಭಾಷೆಯಾಗಿ ಮಾಡಬೇಕು ಅಂತ. ಅದನ್ನು ಗೊತ್ತಿಲ್ಲ, ಮಾಡ್ತೀವಿ. ಕಾದರವರು ಕೂಡ ಹೇಳಿದ್ದಾರೆ, ರೈ ಕೂಡ ಹೇಳಿದ್ದಾರೆ, ಐವಂಟೇಶ್ವರದವರು ಕೇಳಿದ್ದಾರೆ, ಕಾಮತ್ ಕೂಡ ಹೇಳಿದ್ದಾರೆ. ಮಾಡೋಣ, ನಮ್ದೇನಿಲ್ಲ. ಆದರೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಳು ಭಾಷೆಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ.
ಪ್ರಜಾಸೌಧ ಅಂತ ಯಾಕೆ ಹೆಸರಿಟ್ಟಿದ್ದೀವಿ? ವಿಧಾನಸೌಧ ಅಂತಂದ್ರೆ ವಿಧಾನವನ್ನು ಮಾಡೋದು, ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋದು, ಕಾನೂನನ್ನ ರಚನೆ ಮಾಡೋರು ವಿಧಾನಸೌಧ. ಇದು ಪ್ರಜಾಸೌಧ. ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು? ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ. ಜಿಲ್ಲೆಯ ಅನೇಕ ತಾಲೂಕುಗಳು, ಜಿಲ್ಲೆಯವರು, ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ. ಬಂದು ಬಹಳ ನಿರೀಕ್ಷೆ ಇಟ್ಕೊತಾರೆ. ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿರಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಈ ಕಟ್ಟಡದಲ್ಲಿ ಅಂತ ಹೇಳಿ ಬರ್ತಾರೆ. ನಾವು ಅದಕ್ಕೆ ಅವ್ರನ್ನ ನಿರಾಶೆಗೊಳಿಸ್ತಕ್ಕಂಥ, ಹುಸಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾರೇ ಅಧಿಕಾರಿಗಳು ನಾವು, ಯಾಕಂದ್ರೆ ಜನರೇ ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾ ಸರ್ಕಾರ ಅಂದ್ರೆ ಏನು? ಪ್ರಜೆಗಳೇ ನಮ್ಮ ಮಾಲೀಕರು, ಪ್ರಜೆಗಳೇ ನಮ್ಮನ್ನು ಆರಿಸಿ ಕಳಿಸ್ತಕ್ಕಂಥವ್ರು. ನಾವೆಲ್ಲ ಅವರ ಟ್ರಸ್ಟಿಗಳು, ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತ ಹೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಮಾಜ ಪರಿವರ್ತನೆ ಆಗ್ಬೇಕಲ್ಲ. ಈಗ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ, ಅಸಮಾನತೆ ಹೋಗಿಲ್ಲ. ಅಸ್ಪೃಶ್ಯತೆ ಇನ್ನೂ ಸಮಾಜದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ, ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡಿದ್ದು. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ. 5 ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ, ಆದ್ರಿಂದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಅದು ಹಿಂದೆ ಕ್ಷೀರ ಭಾಗ್ಯ ಅಂತ ಮಾಡಿದ್ದೆ ನಾನು, ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದೆ. ಅದನ್ನು ಈಗ ಮತ್ತೆ ಅನ್ನಭಾಗ್ಯ. 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡದ್ದೇ ನಾನು. ಅಲ್ಲಿವರೆಗೆ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ಬೇಕು. ಆಮೇಲೆ ಕೊರೋನಾ ರೋಗ ಬಂದ ಮೇಲೆ ಕೇಂದ್ರ ಸರ್ಕಾರನೂ ಕೂಡ 5 kg ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅದು 5 kg ಜೊತೆಗೆ ಇನ್ನು 5 kg ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ. ಈಗ ಅದನ್ನು ಕೂಡ ಕೊಡ್ತಾ ಇದ್ದೀವಿ. 3 ರೂಪಾಯಿ ಇವರು ಆಹಾರ ಸಚಿವರಾಗಿದೆ. ಮೊದಲು 3 ರೂಪಾಯಿ, ಆಮೇಲೆ 1 ರೂಪಾಯಿ, ಆಮೇಲೆ ಫ್ರೀ. ಗೃಹ ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು 2023ರಲ್ಲಿ ಪ್ರಾರಂಭ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. 5 ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟಿದ್ದೀವಿ. ಸುಮಾರು 50,000 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಕಳೆದ ವರ್ಷ 24-25ರಲ್ಲಿ ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 25-26ಕ್ಕೆ ಬಜೆಟ್ ಗಾತ್ರ
4,09,000 ಕೋಟಿ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 38,000 ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪುಗೊಳ್ತಾ ಇದೆ. ನಮಗೆ ಬಹಳ ಜನ ಟೀಕೆ ಮಾಡ್ತಾರೆ, ನೀವು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಬಿಟ್ರಿ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 51,000 ಕೋಟಿ ರೂಪಾಯಿ. ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ 83,000 ಕೋಟಿ ರೂಪಾಯಿ. ಅದರರ್ಥ ಸುಮಾರು 31,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೇವೆ. ಈಗ ನಾನು 94ನಲ್ಲಿ ಆಮೇಲೆ ಇವರು ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದರು. 2004-05 ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಮೆಡಿಕಲ್ ಕಾಲೇಜು, ಒಂದು ಹಾಸ್ಪಿಟಲ್, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಈಗ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ, ಬ್ಯಾಂಕಿಂಗಿಗೆ, ಮೀನುಗಾರಿಕೆಗೆ, ವ್ಯಾಪಾರಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಗೋಡಂಬಿ, ನೀನು ಗೋಡಂಬಿ ಬೆಳೆದಿಯ ತಿಂತೀಯ ನೀನು ತಿನ್ನಲ್ವಾ? ಫ್ಯಾಕ್ಟ್ರಿ ಇಟ್ಕೊಂಡಿದೆಯಾ? ವೆರಿ ಗುಡ್. ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬೆಳೆಯೋದಿಲ್ಲ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ವ್ಯಾಪಾರ. ಅದಕ್ಕೆ ನೀವು ವ್ಯಾಪಾರ ಮಾಡ್ಕೊಂಡೆ ಎಮ್.ಎಲ್.ಎ ಆಗಿರೋದು. ನನಗೆ ರೈಲ್ ಅವರು ಗಂಟು ಬಿದ್ದುಬಿಟ್ರು, ನನಗೆ ಏನು ಬೇಡ ಸರ್, ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಟ್ಬಿಡಿ ಅಂತ. ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಬಿಡೆ. ನಾನು ಆಗಲ್ಲಪ್ಪ, ನಾವು ಈ ವರ್ಷ ದುಡ್ಡಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ. ಈ ವರ್ಷ ದುಡ್ಡೇ ಬಿಟ್ರು, ಆಗ್ಲೇಬೇಕಂತ ಕೂತ್ಬಿಟ್ರು. ನಾನು ಮಾಡಿ ಈ ಸಾರಿ ಬಾಗಲಕೋಟೆ, ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು, ಆಮೇಲೆ ಕೋಲಾರ, ಈ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತಿಳ್ಕೊಂಡು, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು, ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು. ಅದು 100 ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು, 100 ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು. ಅದನ್ನ ಈಗ ಮೊದಲು 500 ಬೆಡ್ ಮಾಡಬೇಕು ಅಂತ ಇದ್ದೀವಿ. ಮೊದಲು 250 ಮಾಡ್ತೀನಿ, ಆಮೇಲೆ 250. ಇನ್ನು ಸುಳ್ಳು ಹೇಳ್ಬೇಡ, ಅವೆಲ್ಲ ಇಲ್ಲ. ಈಗ 250 ಮಾಡ್ತೀವಿ, ಆಮೇಲೆ 250 ಮಾಡ್ತೀವಿ. ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೋಬೇಕು ಅಲ್ವಾ? ಕರ್ನಾಟಕದಲ್ಲಿ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನನಗೆ? ನಮ್ಮ ಶಿವಕಾಮರ್ ಸುಮಾರು 4.5 ಲಕ್ಷ ಕೋಟಿ
ಅದನ್ನೆಲ್ಲಪ್ಪ ನೀವು ಹೇಳ್ದಿಲ್ಲ ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಇದೆಲ್ಲ ಸೇರಿ 4.5 ಲಕ್ಷ ಕೋಟಿ ನಮ್ಗೆ ಎಷ್ಟು ವಾಪಸ್ ಬರ್ತಿದೆ ಗೊತ್ತಾ? ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಸೇರಿ ಎಷ್ಟು ವಾಪಸ್ ಬರ್ಬೋದು? 60ರಿಂದ 65 ಸಾವಿರ ಕೋಟಿ. 4 ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು. ವಾಪಸ್ ಬರೋದೆಷ್ಟು? 65 ಸಾವಿರ ಕೋಟಿ. ಎಷ್ಟು ಪರ್ಸೆಂಟ್ ಆಯಿತು? 14ರಿಂದ 15% ಆಯಿತು. 14ರಿಂದ 15%. ಕಾಮತ್ತು ಹೇಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು. ಅಸೆಂಬ್ಲಿನ ಅನೇಕ ಸರಿ ಹೇಳಿದ್ದೀನಿ, ಕೇಳಿದ್ದೀನಿ. ಅದು ಕೇಳಿದ್ರು ಹೇಳಿಲ್ವಲ್ಲ ಅಂತ ನನಗೆ ಭಯ. ನನಗೆ ಕೇಳಿದ್ರು ಹೇಳಿಲ್ವಲ್ಲ, ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಒಟ್ಟು ನಮಗೆ 46,000 ಚಿಲ್ಲರೆ ಕೋಟಿ ಬೇಕು. ಒಟ್ಟು ಸೆಂಟ್ರಲ್ 66,000 ಚಿಲ್ಲರೆ ಕೋಟಿ. ಕಳೆದ ವರ್ಷ ಎಷ್ಟು ಬಂತು ಗೊತ್ತಾ ನಮಗೆ? ಬರೀ 18,000 ಕೋಟಿ ಬಂತು. ಇನ್ನು 4,000 ಚಿಲ್ಲರೆ ಕೋಟಿ ಬಂದಿದೆ. ನಾವೆಷ್ಟು ಕೊಡ್ತೀವಿ ಗೊತ್ತಾ? 46 ಚಿಲ್ಲರೆಯಲ್ಲಿ ನೀವು ಕೊಡೋದು 22,000 ಕೇಂದ್ರ ಸರ್ಕಾರ ಕೊಡೋದು, ನಾವು ಕೊಡೋದು 24,000. ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ದಯಮಾಡಿ ಕೊಡಿಸ್ಕೊಳಪ್ಪ. ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ, ಕ್ಯಾಪ್ಟನ್ ಶೌತ ಅವರು ಮಾತಾಡಿಲ್ಲ. ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ 25-26 ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ, ಮಲೆನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಹೇಳೋದು ಪಾಪರಾಗ್ಬಿಟ್ಟಿದೆ ಸರ್ಕಾರ, ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಕೆಲಸ ಮಾಡಿಬಿಟ್ಟು ದುಡ್ಡಿಲ್ಲ ಇರೋದತ್ರ ಸಾಲ ಮಾಡ್ತಾ ಬಿಟ್ಟಿದ್ದಾರೆ ಅಂತ. ಅಲ್ಲ, ನೀನು ಹೇಳಿಲ್ಲಪ್ಪ. ನಾನು ಹೇಳಪ್ಪ ತಮ್ಮ, ನೀನು ಕೇಳೋ ತಮ್ಮ, ನೀ ಮಾತಾಡೋದು ನಾವು ಸುಮ್ಮನೆ ಕೂತಿದ್ದಿಲ್ವ? ಅದರಿಂದ ಅವರು 50 ಕೋಟಿ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ಲಿಕ್ಕಾಗುತ್ತೆ ಕೊಡ್ತೀವಿ. ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು. ಹೈದರಾಬಾದ್ ಕರ್ನಾಟಕನೂ ಆಗಬೇಕು, ಮುಂಬೈ ಕರ್ನಾಟಕನೂ ಆಗಬೇಕು, ಮಲೆನಾಡು ಪ್ರದೇಶನೂ ಆಗಬೇಕು, ಕರಾವಳಿ ಪ್ರದೇಶನೂ ಆಗಬೇಕು, ಬಯಲುಸೀಮೆನೂ ಆಗಬೇಕು. ಇದಾದ್ರೆ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಈ ಜಿಲ್ಲೆ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಎಜುಕೇಶನ್ ಅಲ್ಲಿ ನೀವು ನಂಬರ್ 1 ಇದ್ದೀರಿ. ಉಡುಪಿ ನೀವು ಮೊದಲಿಂದ ಬಹಳ ವರ್ಷಗಳಿಂದ ಇದ್ದೀರಿ. ಅಂದ್ರೆ ಬುದ್ಧಿವಂತ ಜನ ಇದ್ದೀರಿ, ವಿದ್ಯಾವಂತ ಜನ ಇದ್ದೀರಿ. ಆದರೆ ಒಂದು
ಶಾಂತಿಯ ತೋಟ ಆಗಬೇಕಲ್ಲ, ಅಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೀಬಾರದು. ಎಲ್ಲರೂ ಕೂಡ ಭ್ರಾತೃತ್ವದಿಂದ, ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದ್ರೆ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ. ಬಹಳ ಸ್ಪಷ್ಟವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ, ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ಅತ್ಯಂತ ಸಂತೋಷದಿಂದ ಈ ಪ್ರಜಾಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೆವಿನ್ಯೂ ಮತ್ತು ಸರ್ವೆ ಇಲಾಖೆಗಳು ಅವರು ನಮ್ಮ ಕಚೇರಿಗೆ ಸುತ್ತಿ ಸುಸ್ತಾಗಿ ಮರ್ತಿದ್ದಾಗ ನಾವೇ ಹುಡ್ಕೊಂಡು ಹೋಗಿ ಇವತ್ತು ಅವರಿಗೆ RTC ಅನ್ನು ಕೊಡ್ತಾ ಇದ್ದೇವೆ. ನನ್ನ ಭೂಮಿ ಕಂದಾಯ ಇಲಾಖೆಯ ಯೋಜನೆ ಅಡಿಯಲ್ಲಿ ಪ್ರತಿ ಸರ್ಕಾರಿ ಜಮೀನನ್ನ ಮಂಜೂರು ಮಾಡಿರುವವರಿಗೆ ಅವರು ವಾಸಿಸುತ್ತಿರುವ ನೆಲದ ಹಕ್ಕುಗಳ ವಿತರಣೆ ಇವತ್ತು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. 2013ರಿಂದ ಬಾಕಿ ಇದ್ದಂಥ ಪೋಡಿ ಅರ್ಜಿಗಳನ್ನು ಇವತ್ತು ಇತ್ಯರ್ಥ ಮಾಡಲಾಗಿದೆ. ಸಾಂಕೇತಿಕವಾಗಿ ಒಂದು ತಾಲೂಕಿನಿಂದ 5 ಮಂದಿ ಫಲಾನುಭವಿಗಳಿಗೆ, ಒಟ್ಟು 9 ಕಂದಾಯ ತಾಲೂಕುಗಳು ನಮ್ಮ ಜಿಲ್ಲೆಯಲ್ಲಿವೆ, ಒಟ್ಟು 45 ಮಂದಿ ಫಲಾನುಭವಿಗಳಿಗೆ ಇವತ್ತು ಪಹಣಿ ಪತ್ರಿಕೆ RTCಯನ್ನು ಕೊಡಲಾಗ್ತಾ ಇದೆ. ಈ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಪಹಣಿ ಪತ್ರಿಕೆ ಸ್ವೀಕರಿಸುವವರಲ್ಲದೇ ಉಳಿದವರಿಗೆ ಪಹಣಿ ಪತ್ರಿಕೆಗಳನ್ನು ಆಯಾ ಗ್ರಾಮ ಆಡಳಿತ ಅಧಿಕಾರಿಗಳು ನೀಡಲಿದ್ದಾರೆ. ಬೆನ್ ಸುರೇಶ್ ಶೆಟ್ಟಿ, ಪದ್ಮನಾಭ ಪೂಜಾರಿ, ಬೆನ್ ಗುರುವಪ್ಪ ಪೂಜಾರಿ, ಬಂಟ್ವಾಳದ 5 ಫಲಾನುಭವಿಗಳ ಜೊತೆಯಲ್ಲಿ ಮೂಡಬಿದಿರೆ ತಾಲೂಕಿನ ಫಲಾನುಭವಿಗಳು ವಾಸುದೇವ ನಾಯಕ್, ಪದ್ಮಾವತಿ, ಹರಿಣಾಕ್ಷಿ, ವಲೇರಿಯನ್ ದಾಂತಿಸ್, ಕಲ್ಯಾಣಿ, ಪಡುಮಾರ್ನಾಡು,